ನಾನಿದ್ದಾಗ ಅವರು ನನ್ನೊಟ್ಟಿಗೆ ಇದ್ದರು. ಮುಂಡೂರಿನ ಭಾಗದಲ್ಲಿ ಅವರು ಕೆಲಸ ಮಾಡ್ತಾ ಇದ್ರು. ನಮ್ಮ ಪಾರ್ಟಿಗೆ ಭಾಸ್ಕರಾಚಾರ್ಯರು, ಇದೇ ಅರುಣ್ ಕುತ್ತಿಲ ಎಲ್ಲ ಕೆಲಸ ಮಾಡ್ತಾ ಇದ್ರು. ಇದು ನನಗೆ ಗೊತ್ತಿದೆ. ಶನಿ ಪೂಜೆಯಲ್ಲಿ ಅವರ ಶನಿ ಬಿಡಿಸಿದ್ದು ಕೂಡ ನೀವು ನೋಡಿದ್ದೀರಿ ಅಂತ ಕಾಣ್ತದೆ. ಸರ್, ನಮಗೆ ಎನ್ಕೌಂಟರ್ ಮಾಡಲಿಕ್ಕೆ ಆ ಮುಸ್ಲಿಂ ಭಯೋತ್ಪಾದಕರಿದ್ದಾರಲ್ಲ, ಅವರು ಭಾರಿ ಸಂಖ್ಯೆಯಲ್ಲಿ ಇದ್ದಾರೆ. ಅವರದ್ದೆಲ್ಲ ಆದ ಮೇಲೆ ಮತ್ತೆ ನೋಡ್ತೀವಿ ಅಗತ್ಯ ಬಿದ್ದರೆ. 50 ವರ್ಷ ಆಡಳಿತ ದೇಶ ರಾಜ್ಯವನ್ನು ಮಾಡಲಿಕ್ಕೆ ಆಗದವರು ಬೋರ್ಡ್ ಹಾಕುವಂತ ದಯನೀಯ ಪರಿಸ್ಥಿತಿಗೆ ಬಂದ್ದಾರೆ. ನಾವು ಈ ಗ್ಯಾರಂಟಿ ಯಾಕೆ ಕೊಡ್ತೇವೆ ಅಂತ ಹೇಳಿ, ಸರ್ ನಾವು ಗೆಲ್ಲುವುದಿಲ್ಲ, ಅದಕ್ಕಾಗಿ ಗ್ಯಾರಂಟಿ ಕೊಡ್ತೇವೆ ಅಂತ ಒಂದು ಬೋರ್ಡ್ ಹಾಕಬೇಕು. ಸ್ವಯಂ ಘೋಷಿತ ಖಲಿಸ್ತಾನ್ ಕಮಾಂಡೋ ರೀತಿಯಲ್ಲಿ ಹಿಂದೂ ನಾಯಕ ಅಂತ ಘೋಷಣೆ ಮಾಡಿದವರು ಕೂಡ ಇದೇ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಇದೇ ವ್ಯವಸ್ಥೆ, ಬೇರೆ ಏನಿಲ್ಲ. ನನ್ನೊಟ್ಟಿಗೆ ಬಂದರೆ ಒಟ್ಟು ಸರಿಯಪ್ಪ, ಇಲ್ಲದ್ರೆ ನೋಡ್ಕೊಳ್ತೇನೆ. ಯಾರಯ್ಯ ನೋಡೋದು? ನಾವೇನು ಶಸ್ತ್ರಾಸ್ತ್ರ ಕೆಳಗಿಡ್ಲಿಲ್ಲ. ನಾನು ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಾರೆಲ್ಲ ಎಷ್ಟು ದಿನ ಇದ್ದಾರ ಅವರಿಗೆಲ್ಲ ಆಪ್ತ ಮಿತ್ರ. ನಾನು ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಾರೆಲ್ಲ ನನ್ನ ಪಕ್ಷದಲ್ಲಿರ್ತಾರ ಅವರಿಗೆಲ್ಲರಿಗೂ ನಾನು ಪಾಲ್ದಾರ. ಆದರೆ ಪಕ್ಷ ಬಿಟ್ಟು ಹೋದವರಿಗೆ ನಾನು ಆಪ್ತ ಮಿತ್ರನೂ ಅಲ್ಲ, ಪಾಲ್ದಾರನೂ ಅಲ್ಲ. ಮತ್ತು ನನ್ನ ಪಕ್ಷ ನಿಷ್ಠೆಯ ಬಗ್ಗೆ ಯಾರೂ ಪ್ರಶ್ನೆ ಮಾಡುವ ಹಂಗಿಲ್ಲ. ನನ್ನ ಪಾರ್ಟಿಯಲ್ಲಿ ಸೀಟ್ ಸಿಕ್ಕಿಲ್ಲ ಅಂತ ಹೇಳಿ ನಾನು ಸ್ವಯಂ ಘೋಷಿತ ನಾಯಕ ಅಂತ ಹೇಳಿ ಕಾಂಗ್ರೆಸ್ಸಿಗೆ ಹೋಗೋದು, ನಾನು ಸ್ವಯಂ ಘೋಷಿತ ನಾಯಕ ಅಂತ ಹೇಳಿ ಹಿಂದೂ ನಾಯಕ ಅಂತ ಹೇಳಿ ಇನ್ನೊಂದು ನಮ್ಮ ಪಕ್ಷ ವಿರೋಧಿ ಮಾಡೋದು, ಇದೆಲ್ಲ ರಾಜಕಾರಣ. ಪ್ರಾಯಶಃ ರಾಜ್ಯದಲ್ಲಿ ಚುನಾವಣಾ ಪ್ರಕ್ರಿಯೆ ಜೋರಾಗಿ ಕಾವೇರ್ತಾ ಇರುವುದನ್ನು ನಾವು ಕಂಡಿದ್ದೇವೆ. ಎಲ್ಲ 224 ಕ್ಷೇತ್ರಗಳ ಬೇರೆ ಬೇರೆ ಕ್ಷೇತ್ರಗಳಲ್ಲಿದ್ದಾಗೆ ಪುತ್ತೂರು ಕೂಡ ಒಂದು ಹೈ ವೋಲ್ಟೇಜ್ ಕ್ಷೇತ್ರ ಅಂತ ಹೇಳುವಂಥದ್ದನ್ನು ನಾವು ಈಗಾಗಲೇ ರೆಕಗ್ನೈಸ್ ಮಾಡಿದ್ದೀವಿ. ಭಾರತೀಯ ಜನತಾ ಪಾರ್ಟಿ ಇಡೀ ನಮ್ಮ ರಾಜ್ಯದಲ್ಲಿ ಅತ್ಯಂತ ಯಶಸ್ವಿಯಾಗಿ ಚುನಾವಣಾ ನಿರ್ವಹಣೆಯನ್ನು ಮಾಡ್ತಾ ಇರುವಂಥದ್ದನ್ನು ಕಂಡಿದ್ದೇವೆ. ನಮ್ಮ ರಾಷ್ಟ್ರೀಯ ನಾಯಕರುಗಳು ಪ್ರಧಾನಮಂತ್ರಿ ಮೋದಿಯಿಂದ ಹಿಡಿದು ಅಮಿತ್ ಶಾರಿಂದ ಹಿಡಿದು ನಡ್ಡಾರಿಂದ ಹಿಡಿದು ಎಲ್ಲರೂ ಕೂಡ ತಮ್ಮ ತಮ್ಮ ಪಕ್ಷದ ಪರವಾಗಿ ಪ್ರಚಾರಗಳನ್ನು ಪ್ರಾರಂಭ ಮಾಡಿರುವಂಥದ್ದು. ನಮ್ಮ ವಿರೋಧಿ ಪಕ್ಷದ ರಾಷ್ಟ್ರೀಯ ನಾಯಕರು ಕೂಡ ಅಲ್ಲಲ್ಲಿ ಬಂದಿರುವಂಥದ್ದು ನಾವು ಕಂಡಿದ್ದೇವೆ. ಆದರೆ ಕಳೆದ ಒಂದು 3-4 ದಿನದಿಂದ ಪ್ರಧಾನಿ ಮೋದಿಯವರ ಆ ರ್ಯಾಲಿಗಳು ಹೇಗಿತ್ತು ಅಂತ ಹೇಳುವಂಥದ್ದನ್ನು ಮಾಧ್ಯಮದವರು ಇಡೀ ಕರ್ನಾಟಕಕ್ಕೆ ಮಾತ್ರ ಅಲ್ಲ, ದೇಶಕ್ಕೆ ಮಾತ್ರ ಅಲ್ಲ, ಜಗತ್ತಿಗೆ ತೋರಿಸಿಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ನಾನು ಬ್ಯಾಂಗ್ಳೂರು ಲೋಕಸಭಾ ಕ್ಷೇತ್ರ, ಉತ್ತರ ಲೋಕಸಭಾ ಕ್ಷೇತ್ರದ ಸಂಸದ. ನನ್ನ ಕ್ಷೇತ್ರದಲ್ಲಿ 4.5 ಕಿಲೋಮೀಟರ್ ರ್ಯಾಲಿ ಮಾಡಿದರು ಪ್ರಧಾನಮಂತ್ರಿ. ಅಕ್ಷರಶಃ ಮಾಧ್ಯಮಗಳ ಮತ್ತು ಪೊಲೀಸ್ಗಳ ಮುಖಾಂತರ ನಮಗೆ ಬಂದಂಥ ಮಾಹಿತಿಗಳ ಪ್ರಕಾರ ಸುಮಾರು 3.5 ಲಕ್ಷ ಜನ ಪ್ರಧಾನಮಂತ್ರಿಯರಿಗೆ ತಮ್ಮ ಆ ಭರವಸೆಯನ್ನು ಕೊಡುವಂಥ, ಆ ವಿಶ್ವಾಸವನ್ನು ವ್ಯಕ್ತಪಡಿಸುವಂಥ ಆ ಒಂದು ರ್ಯಾಲಿ ನಡೆದನ್ನು ಕಂಡಿದ್ದೀವಿ. ಮರುದಿವಸ ಕೋಲಾರದಲ್ಲಿ ನಡೆದಿತ್ತು. ಕೋಲಾರ ಹೇಳಿ ಕೇಳಿ ನಮಗೆ ಸ್ವಲ್ಪ ಬರಡು ಪ್ರದೇಶ. ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ. ಅದ್ಭುತವಾದಂಥ ಒಂದು ಸಮಾವೇಶ. ನಿನ್ನೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಡ್ಡಾರು ನನ್ನ ಕ್ಷೇತ್ರದಲ್ಲಿ ಪ್ರವಾಸ ಮಾಡಿದರು. ಅವರು ಬರುವಾಗ, ಕಾರ್ಯಕ್ರಮಕ್ಕೆ ಬರುವಾಗ ಮಳೆ ಬರ್ತಾ ಇತ್ತು, ಸುಮಾರು ಅರ್ಧ ಗಂಟೆ ತಡ ಆಗಿತ್ತು. ಒಂದು ಜನ ಸಮೂಹ ನೋಡಿ ನಡ್ಡಾರವರೇ ನಮ್ಮನ್ನು ಪ್ರಶ್ನೆ ಮಾಡಿದರು, ಈ ಮಳೆಯಲ್ಲಿ ಕೂಡ ಇಷ್ಟು ಜನ ನಿಂತು ನಮಗೆ ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದ ಮಾಡಲಿಕ್ಕೆ ತಯಾರಾಗಿದ್ದಾರಲ್ಲ, ತುಂಬ ಸಂತೋಷ ಆಯಿತು ಅಂತ ಹೇಳುವಂಥ ಮಾತನ್ನು ಹೇಳಿದ್ದಾರೆ. ವಾತಾವರಣಗಳು ಅತ್ಯಂತ ವೇಗವಾಗಿ ಭಾರತೀಯ ಜನತಾ ಪಾರ್ಟಿಯ ಜೊತೆ ಕಡೆ ಬೀಸ್ತಾ ಇದೆ. 6ನೇ ತಾರೀಕಿಗೆ ನರೇಂದ್ರ ಮೋದಿಯವರು ಸುಮಾರು 32 ಕಿಲೋಮೀಟರ್ ರ್ಯಾಲಿ ಬ್ಯಾಂಗ್ಳೂರು ನಗರದಲ್ಲಿ ಮಾಡ್ತಾರೆ. 32 ಕಿಲೋಮೀಟರ್ ರ್ಯಾಲಿ, ಬೆಳಿಗ್ಗೆ 6 ಕಿಲೋಮೀಟರ್ ಮತ್ತು ಉಳಿದಂಥ 26 ಕಿಲೋಮೀಟರ್ ಮಧ್ಯಾಹ್ನ ನಂತರ ಅವರು ಮಾಡುವವರಿದ್ದಾರೆ. ಇದು ಜನರ ಅಪೇಕ್ಷೆ ಮೇಲೆ ಮಾಡ್ತಾ ಇರುವಂಥದ್ದು, ಬಿಜೆಪಿ ಪರವಾಗಿ ಅಲ್ಲ. ಬೇರೆ ಬೇರೆ ಕಡೆಗಳಲ್ಲಿ ಅವರನ್ನು ನೋಡಬೇಕು ಅಂತ ಹೇಳುವಂಥ ಜನರ ಭಾವನೆಗೆ ಒತ್ತು ಕೊಡಬೇಕು ಅಂತ ಹೇಳುವಂಥ ಜನರ ಅಪೇಕ್ಷೆ, ನಮ್ಮ ಕಾರ್ಯಕರ್ತರ ನಿರೀಕ್ಷೆಗೆ ಅನುಗುಣವಾಗಿ ಈ ರೀತಿಯ ವ್ಯಾಪಕವಾದಂಥ ರ್ಯಾಲಿ ನಡೆಯುವಂಥದ್ದು. ಯಾವುದೇ ಸಂದರ್ಭದಲ್ಲಿ 130ಕ್ಕಿಂತ 1 ಸೀಟ್ ಕೂಡ ಕಡಿಮೆ ಆಗುವುದಿಲ್ಲ. ಪುತ್ತೂರು ಕೂಡ 130ರಲ್ಲಿ ಇರ್ತದೆ ಅಂತ ಹೇಳುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೆ. ಒಂದು ರೀತಿಯಲ್ಲಿ ಇವತ್ತು ನಮ್ಮ ಆಧಾರ ಸ್ತಂಭಗಳೇನು ಅಂತ ನೀವು ಕೇಳಬಹುದು. ಸರ್, ನಾವು ಕರ್ನಾಟಕದಲ್ಲಿ ಒಂದು ವಿಶೇಷ ಪ್ರಯೋಗವನ್ನು ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ. ರಾಜಕಾರಣಕ್ಕೆ ಹೊಸ ಅಧ್ಯಾಯ ಬರಬೇಕು ಅಂತ ಹೇಳಿ ಕರ್ನಾಟಕವನ್ನು ನಮ್ಮ ಹಿರಿಯರು ಆಯ್ಕೆ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ 8 ವರ್ಷ ಆಡಳಿತ ಮಾಡಿತ್ತು.
JDS ಸುಮಾರು 10-12 ವರ್ಷಗಳ ಕಾಲ JDS ಆಡಳಿತ ಮಾಡಿತ್ತು. ಸುಮಾರು 50 ವರ್ಷಗಳಿಂದ ಮೇಲ್ಪಟ್ಟು ಕಾಂಗ್ರೆಸ್ ಆಡಳಿತ ಮಾಡಿತ್ತು. ಎಲ್ಲಾ ಪಕ್ಷಗಳು ಚುನಾವಣೆ ಬಂದಾಗ ಭರವಸೆ ಕೊಡ್ತವೆ. ಎಲ್ಲಾ ಪಕ್ಷಗಳು ಆಡಳಿತ ಮಾಡುವಂತಹ ಸಂದರ್ಭದಲ್ಲಿ ಏನ್ ಮಾಡ್ತಾ ಇದ್ದಾವೆ ಅಂತ ಹೇಳುವಂಥದ್ದು. ಇದಕ್ಕೆ ರಿಪೋರ್ಟ್ ಕಾರ್ಡ್ ಅಂತ ಹೇಳ್ತಾರೆ. ಭಾರತೀಯ ಜನತಾ ಪಾರ್ಟಿ ನಿಶ್ಚಯ ಮಾಡ್ತು, ನಮ್ಮ 8 ವರ್ಷದ ರಿಪೋರ್ಟ್ ಕಾರ್ಡ್ ಅನ್ನು ನಾವು ಮಂಡನೆ ಮಾಡ್ತೀವಿ. JDS ಕಾಂಗ್ರೆಸ್ ನಮಗಿಂತ ಹೆಚ್ಚು ಆಡಳಿತ ಮಾಡಿದ ನಿಮ್ಮ ರಿಪೋರ್ಟ್ ಕಾರ್ಡ್ ಕರ್ನಾಟಕದಲ್ಲಿ ಏನು ಅಂತ ನೀವು ಮಂಡನೆ ಮಾಡಿ. ಇದರ ಮೌಲ್ಯಮಾಪನ ಮತದಾರರು ಮತ್ತು ಜನ ಮಾಡಲಿ ಇಡೀ ರಾಜ್ಯದಲ್ಲಿ ಅಂತ ಹೇಳುವಂತ ಹೊಸ ಒಂದು ರಾಜಕೀಯ ನಮ್ಮ ಚುನಾವಣಾ ಸೂತ್ರವನ್ನು ನಾವು ಇವತ್ತು ಮುಂದಿಟ್ಟಿದ್ದೀವಿ. ಕಾಂಗ್ರೆಸ್ನವರು ಕಂಗಾಲಾಗಿಬಿಟ್ಟಿದ್ದಾರೆ, JDSನವರು ಕಂಗಾಲಾಗಿಬಿಟ್ಟಿದ್ದಾರೆ. ಅವರ ಭರವಸೆಗಳು ಭರವಸೆಯಾಗಿಯೇ ಉಳಿದಿದೆ. ಬಿಜೆಪಿಯ ಭರವಸೆಗಳು ಎಲ್ಲವೂ ಈಡೇರಿದೆ. ಅದು ಕೇವಲ ರಾಜ್ಯದಲ್ಲಿ ಮಾತ್ರ ಅಲ್ಲ, ಕೇಂದ್ರದಲ್ಲಿ. ನರೇಂದ್ರ ಮೋದಿ ಅವರು ನಿಮ್ಗೆ ಗೊತ್ತಿದೆ, ನಾನು ಅದನ್ನು ಮತ್ತೆ ಮತ್ತೆ ಉಲ್ಲೇಖ ಮಾಡುವುದಿಲ್ಲ. ನಾವೊಂದು ಭಿಕ್ಷಾಪಾತ್ರ ಎತ್ತಿಕೊಂಡು ಹೋಗುವಂತ ರಾಷ್ಟ್ರ ಅಂತ ಇತ್ತು. ನರೇಂದ್ರ ಮೋದಿ ಹೇಳಿದ್ರು, ಒಂದು ಅವಕಾಶ ಕೊಡಿ, ನಾವು ಭಿಕ್ಷೆ ಕೊಡುವಂತ ಒಂದು ರಾಷ್ಟ್ರವಾಗಿ ಪರಿವರ್ತನೆ ಮಾಡ್ತೇವೆ. ಭ್ರಷ್ಟಾಚಾರ ಹೇಗೆ ಕಾಂಗ್ರೆಸ್ನವರು ಎಲ್ಲವನ್ನ ತಿಂದು ನೀರು ಕುಡಿದ್ರು ಅಂತ ಹೇಳಿ ಜಗತ್ತಿಗೆ ಗೊತ್ತಿದೆ. ನನ್ನ ಕೈಗೆ ಆಡಳಿತ ಕೊಡಿ, ದೇಶದಲ್ಲಿ ನಾವು ಭ್ರಷ್ಟಾಚಾರ ರಹಿತ ಆಡಳಿತ ಕೊಡ್ತೇನೆ ಅಂತ ಹೇಳಿ. ಗುಡ್ ಗವರ್ನೆನ್ಸ್ ಅಂಡ್ ಡೆವಲಪ್ಮೆಂಟ್, ಇದು ನಮ್ಮ ಎರಡು ಕಾನ್ಸೆಪ್ಟ್. ಗುಡ್ ಗವರ್ನೆನ್ಸ್ ಅಂಡ್ ಡೆವಲಪ್ಮೆಂಟ್. ಇವತ್ತು ಡೆವಲಪ್ಮೆಂಟ್ನ ಬಗ್ಗೆ ನಾನು ಏನು ಹೇಳಬೇಕಾಗಿಲ್ಲ. ಸಾಮಾನ್ಯ ಜನ ಸಂಚಾರ ಮಾಡುವಂಥ ರೈಲುಗಳಿಂದ ಹಿಡಿದು, ರೈಲ್ವೆ ಸ್ಟೇಷನ್ಗಳಿಂದ ಹಿಡಿದು, ನಮ್ಮ ನ್ಯಾಷನಲ್ ಹೈವೇ 24% ನಮ್ಮ ವೇಗ ತಗೊಂಡದನ್ನು ನೀವು ಕಂಡಿದ್ದೀರಿ. 24% ವೇಗ ರಾಷ್ಟ್ರೀಯ ಹೆದ್ದಾರಿಗಳನ್ನು ನಾವು ಮಾಡ್ತಾ ಇರೋ. ಉದಾಹರಣೆಗೆ ಮೈಸೂರು ಬ್ಯಾಂಗ್ಳೂರು 4 ಗಂಟೆ ತಗೊಳ್ಳುವಂಥದ್ದು ಈಗ 70 ನಿಮಿಷ 75 ನಿಮಿಷದಲ್ಲಿ ಬ್ಯಾಂಗ್ಳೂರು ಮೈಸೂರನ್ನು ರೀಚ್ ಆಗುವಂಥದ್ದು ಮಾಡಿದ್ದೇವೆ. ವಿಮಾನ ನಿಲ್ದಾಣಗಳು, ಹವಾಯಿ ಚಪ್ಪಲಿ ಹಾಕಿದೆವು ಕೂಡ ವಿಮಾನದಲ್ಲಿ ಹೋಗಬೇಕು ಅಂತ ಹೇಳುವಂತ ಒಂದು ವಾತಾವರಣ ಸೃಷ್ಟಿ ಮಾಡಿದ್ದು. ಇವತ್ತು ಶಿವಮೊಗ್ಗ ಇರ್ಬೋದು, ಗುಲ್ಬರ್ಗ ಇರ್ಬೋದು, ಇನ್ನು ಬೇರೆ ಬೇರೆ ಭಾಗಗಳಲ್ಲಿ ಎಲ್ಲಾ ಕಡೆಗಳಲ್ಲಿ ವಿಮಾನ ನಿಲ್ದಾಣ. ದಿಸ್ ಈಸ್ ಕಾಲ್ಡ್ ಡೆವಲಪ್ಮೆಂಟ್. ಡೆವಲಪ್ಮೆಂಟ್ ಬರೀ ನಾವು ಅಷ್ಟು ಖರ್ಚು ಮಾಡ್ತೇವೆ, ಇಷ್ಟು ಖರ್ಚು ಮಾಡ್ತೇವೆ ಅಂತ ಗ್ಯಾರಂಟಿ ಕಾರ್ಡ್ ಹಾಕಿ ಡೆವಲಪ್ಮೆಂಟ್ ಅಲ್ಲ. ಡೆವಲಪ್ಮೆಂಟ್ ಅಂತ ಹೇಳೋದು ಆಕ್ಚುಲಿ ಇಂಪ್ಲಿಮೆಂಟೇಷನ್. ಅದಕ್ಕಾಗಿಯೇ ಭಾರತೀಯ ಜನತಾ ಪಾರ್ಟಿ ನಿಶ್ಚಯ ಮಾಡ್ತು, ಈ ಬಾರಿ ನಮ್ಮ ರಿಪೋರ್ಟ್ ಕಾರ್ಡ್ಗಳನ್ನು ಎಲ್ಲರೂ ಇಡಿ. ನಾವು ಇಡ್ತೀವಿ. ನಾವು ಕಡಿಮೆ ಅವಧಿ ಆಡಳಿತ ಮಾಡಿದ್ದು ಕರ್ನಾಟಕದಲ್ಲಿ. ಆ ರಿಪೋರ್ಟ್ ಕಾರ್ಡ್ ಅನ್ನ ಮೌಲ್ಯಮಾಪನ ಮಾಡಿ ಅಂತ ಹೇಳುವಂಥದ್ದನ್ನ ನಾವು ಹೇಳಿದ್ದೇವೆ. ಅಶ್ಯೂರೆನ್ಸ್ ಅಂಡ್ ಪರ್ಫಾರ್ಮೆನ್ಸ್, ಈ ಗ್ಯಾಪ್ಗಳು ಯಾರಲ್ಲಿ ಕಡಿಮೆ ಇದೆ ಅಂತ ಹೇಳುವಂಥದ್ದು ನೀವು ನೋಡಿ. ಈ ಎಲ್ಲವನ್ನ ಮಾಡಿ ಅಂತ ಹೇಳೋದಕ್ಕೆ ಬೇಕಾಗಿ ನಾವು ಇವತ್ತು ಹೋಗ್ತಾ ಇದ್ದೇವೆ. ಇದಕ್ಕೆ ಎಲ್ಲಾ ಮನೆಗೆ ನಮ್ಮ ರಿಪೋರ್ಟ್ ಕಾರ್ಡ್ ಅನ್ನು ಕೊಟ್ಟಿದ್ದೇವೆ. ಮತದಾರರೇ ಮೌಲ್ಯಮಾಪನ ಮಾಡಿ ಅಂತ ಹೇಳುವಂಥದ್ದನ್ನು ಕೇಳಿದ್ದೇವೆ. ಅದನ್ನ ಮಾಡುವಂತ ಕೆಲಸ ಮಾಡಿದ್ದಾರೆ. ನಾನು ನಿಮಗೆ ಗೊತ್ತಿದೆ, ಕಾಂಗ್ರೆಸ್ನ ಬೋರ್ಡ್ಗಳು ಎಲ್ಲಾ ಕಡೆಗಳಲ್ಲಿ 50 ವರ್ಷ ಆಡಳಿತ ದೇಶ ರಾಜ್ಯವನ್ನು ಮಾಡಲಿಕ್ಕೆ ಆಗದವರು ಬೋರ್ಡ್ ಹಾಕುವಂತ ದಯನೀಯ ಪರಿಸ್ಥಿತಿಗೆ ಬಂದ್ದಾರೆ. ಆ ಬೋರ್ಡಲ್ಲಿ ಒಂದು ಬೋರ್ಡ್ ಹಾಕಬೇಕಿತ್ತು ಅವರು. ನಾವು ಈ ಗ್ಯಾರಂಟಿ ಯಾಕೆ ಕೊಡ್ತೇವೆ ಅಂತ ಹೇಳಿ, ಸರ್ ನಾವು ಗೆಲ್ಲುವುದಿಲ್ಲ ಅದಕ್ಕಾಗಿ ಗ್ಯಾರಂಟಿ ಕೊಡ್ತೇವೆ ಅಂತ ಒಂದು ಬೋರ್ಡ್ ಹಾಕಬೇಕಿತ್ತು, ಅದು ಹಾಕಲಿಲ್ಲ ಪಾಪ. ಅದನ್ನು ಬಿಟ್ರೆ ಇವತ್ತು ಅವರ ಗ್ಯಾರಂಟಿ ಕಾರ್ಡುಗಳು ಏನಾಗಿದೆ ಅಂತ ಹೇಳುವಂತ ನಿಮಗೆ ಗೊತ್ತಿದೆ. ಇನ್ನೊಂದು, ನಂಬಿಕೆ ಮತ್ತೆ ಒಪ್ಪಿಗೆ. ಜನರ ನಂಬಿಕೆಗೆ ಅರ್ಹರಾದಂಥ ಒಂದು ಆಡಳಿತ ಕೊಡಬೇಕು. ಅದು ಶಾಂತಿ ಸುವ್ಯವಸ್ಥೆ ಇರ್ಬೋದು, ಸಾಮಾಜಿಕ ವ್ಯವಸ್ಥೆಗೆ ಜೋಡಣೆ ಮಾಡುವಂಥದ್ದು ಇರ್ಬೋದು. ಇವತ್ತು ಅದನ್ನು ಒಪ್ಪಿಕೊಳ್ಳುವಂಥ ಒಂದು ನಿಶ್ಚಯಗಳಾಗಬೇಕು. ನಾವು ನೋಡಿದ್ದೇವೆ ಪುತ್ತೂರಿನಲ್ಲಿ. ಉದಾಹರಣೆಗೆ ನಾನು ಇದನ್ನು ಬಾರಿ ಕಡೆ ಹೋಗೋದಿಲ್ಲ, ನೀವೆಲ್ಲ ಪುತ್ತೂರಿನ ವಿಚಾರಕ್ಕೆ ಹೆಚ್ಚು ಉತ್ಸುಕರಾಗಿದ್ದೀರಿ, ವಿಶೇಷವಾಗಿ ಸದಾನಂದ ಗೌಡರ ವಿಚಾರಕ್ಕೆ ಉತ್ಸುಕರಾಗಿದ್ದೀರಿ ಅಂತ ನನಗೆ ಗೊತ್ತಿದೆ. ಅದಕ್ಕೆಲ್ಲದಕ್ಕೂ ಆನ್ಸರ್ ಮಾಡಲಿಕ್ಕಾಗಿಯೇ ನಾನು ಇಲ್ಲಿ ಬಂದು ಕೂತಿದ್ದೀನಿ. ಯಾವುದೇ ಇದರಲ್ಲಿ ನೀವು ಎಲ್ಲಾ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡ್ತೇನೆ. ಪುತ್ತೂರಿನ ವ್ಯವಸ್ಥೆ ಹೆಂಗಿತ್ತು ಒಂದು ಕಾಲದಲ್ಲಿ? 90ರ ದಶಕದಲ್ಲಿ, 90-94ರ ದಶಕದಲ್ಲಿ ಪುತ್ತೂರಿನಲ್ಲಿ ಹೆಂಗಿತ್ತು? ಅಡಿಕೆ ಮಾರ್ಲಿಕ್ಕೆ ಯಾರು ಬಂದ್ರೆ ಅವ ದುಡ್ಡು ಕೊಟ್ಟು ಕೆಳಗೆ ಮಾರ್ಗಕ್ಕೆ ಇಳಿದ್ರೆ ಕೊಡಯ ಅಂತ ಹೇಳಿ ತಳವಾರು ತೋರಿಸಿ ವಸೂಲು ಮಾಡುವಂಥದ್ದಾಗಿತ್ತು. ಸಾಯಂಕಾಲ 7 ಗಂಟೆವರೆಗೆ ಪುತ್ತೂರು ಬಸ್ ಸ್ಟ್ಯಾಂಡ್, ನಮ್ಮ ಅಧ್ಯಕ್ಷರು ಇಲ್ಲೇ ಇದ್ದಾರೆ, ಮುಗರಡಿ ಬಾಲಕೃಷ್ಣಗಳು, ಇವರು ನಮಗೆಲ್ಲ ಪಂಪು ಹೊಡೆದು ನಮ್ಮನ್ನೆಲ್ಲ ಅದರ ವಿರುದ್ಧ ಎತ್ತಿ ಕಟ್ಟಿದಂತ ಒಬ್ಬ ಧೀಮಂತ ನಾಯಕರು. ಆ ಒಂದು ವ್ಯವಸ್ಥೆ ಬಸ್ ಸ್ಟ್ಯಾಂಡ್ ಅಲ್ಲಿ 6 ಗಂಟೆ ನಂತರ ಯಾರು ಇರ್ತಿರ್ಲಿಲ್ಲ. ಈ ರೀತಿಯ ಗೋಂಡಾ ಸಾಮ್ರಾಜ್ಯ ನಿರ್ಮಾಣ ಅದನ್ನು ಕಂಡಿದ್ದೀವಿ. ಪ್ರಾಯಶಃ ಸಾಮಾನ್ಯ ಜನರ ಮನಸ್ಸಿಗೆ ನೆಮ್ಮದಿ ಕೊಡುವಂತ ರಾಜನೀತಿ ಮಾಡಿದ್ರೆ, ಪುತ್ತೂರಿನಲ್ಲಿ ಸಾಮಾನ್ಯ ಜನರು ಕೂಡ ಗೌರವದಿಂದ ಓಡಾಟ ಮಾಡಲಿಕ್ಕೆ ವ್ಯವಸ್ಥೆಗಳಾಗಿದ್ರೆ, ಅದು ಭಾರತೀಯ ಜನತಾ ಪಾರ್ಟಿಯ ಕಾಲಘಟ್ಟದಲ್ಲಿ ಅಂತ ಹೇಳುವಂಥದ್ದು ನೀವೆಲ್ಲ ತಿಳ್ಕೊಂಡಿದ್ದೀರಿ. ನಾವು ನೆಲ್ಯಾಡಿ ಶಿರಾಡಿ ಕಡೆಗೆ ಬೂತಲ್ಲಿ ಕೂತ್ಕೊಳ್ಳಿಕ್ಕೆ ನಮಗೆ ಕಾರ್ಯಕರ್ತರನ್ನು ಬಿಡ್ತಾ ಇರಲಿಲ್ಲ. ಈಶ್ವರಮಂಗಲ ಅಂತೂ ಅದೊಂದು ಮಿನಿ ಪಾಕಿಸ್ತಾನ ಆಗಿ ಪರಿವರ್ತನೆ ಅದನ್ನು ನೀವು ಕಂಡಿದ್ದೀರಿ. ಇಲ್ಲೇ ಎಲ್ಲೋ ನಮ್ಮ
ರವಿಕಿರಣ್ ಇಲ್ಲೇ ಎಲ್ಲ ಇದ್ರು. ಇದ್ದಾರೆ ಇಲ್ಲೇ. ಅವರು ಆ ಭಾಗದಲ್ಲಿ ಹೆಂಗಿದ್ರು ಅಂತ ಹೇಳಿ ಇಲ್ಲಿಂದ ರಾಜೇಶ್ ಬನ್ನೂರು ಹೋಗ್ಬೇಕಾಗಿತ್ತು ಅವರನ್ನೆಲ್ಲ ಬಿಡಿಸಿಕೊಂಡು ಬರ್ಲಿಕ್ಕೆ. ಈ ರೀತಿಯ ಒಂದು ವಾತಾವರಣ ಇದ್ದದನ್ನು ನಾವು ಕಂಡಿದ್ದೇವೆ. ಮನುಷ್ಯ ಫಸ್ಟ್ ಅವನನ್ನು ಬದುಕಲಿಕ್ಕೆ ಬಿಡುವಂತ ರಾಜನೀತಿ ಮಾಡಿ, ಆಮೇಲೆ ಅವನಿಗೆ ಬೇಕಾದಂತ ವ್ಯವಸ್ಥೆ ಮಾಡಿ. ಇದನ್ನೇನಾದ್ರು ಪುತ್ತೂರಿನಲ್ಲಿ ಮಾಡಿದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಅಂತ ನಾನು ಜ್ಞಾಪಕ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಆ ಸಂದರ್ಭದಿಂದ ಭಾರತೀಯ ಜನತಾ ಪಾರ್ಟಿಯ ಮೇಲೆ ವಿಶ್ವಾಸ ಮತ್ತು ನಂಬಿಕೆ ಭಾರಿ ಜೋರಲ್ಲಿ. ನೀವು ನೋಡಿದಿರಿ, ನಾವು ದಕ್ಷಿಣ ಕನ್ನಡ ಜಿಲ್ಲೆ ಕಾಂಗ್ರೆಸ್ನ ಭದ್ರಕೋಟೆ ಆಗಿತ್ತು. ಸುಳ್ಯದಲ್ಲಿ ಪೇಜಾವರ ಶ್ರೀಗಳ ಕಾರಿಗೆ ಕಲ್ಲು ಹೊಡೆದು ನಾನು ಅಧ್ಯಕ್ಷ ಆಗಿದ್ದೆ ಆಗ ಪಕ್ಷದ. ನನ್ನ ಮೇಲೆ 101 ಕೇಸ್ ಇತ್ತು, ಒಂದೆರಡಲ್ಲ 101 ಕೇಸು. ಶಾಸಕನಾದ ಮೇಲೆ ನನ್ನ ಮೇಲೆ 3 ಕೇಸ್ ಇತ್ತು. ಬೋರ್ಕರ್ರಿಗೆ ಅವರ ಮನೆ ಹತ್ರ ತಲವಾರು ಇಟ್ಕೊಂಡು ಬಂದಂತ ಕೇಸುಗಳು. ಇದನ್ನೆಲ್ಲ ಎದುರಿಸಿ ಪ್ರತಿಯೊಬ್ಬ ವ್ಯಕ್ತಿ ರಾತ್ರಿ ಹಗಲು ಪುತ್ತೂರಿನಲ್ಲಿ ಓಡಾಟ ಮಾಡಲಿಕ್ಕೆ ಮಾಡಿರುವಂಥದ್ದು ಅದು ಭಾರತೀಯ ಜನತಾ ಪಾರ್ಟಿ ಅಂತ ಹೇಳುವಂಥದ್ದನ್ನು ಯಾರು ಮರಿಬಾರದು. ಇವತ್ತು ಮತ್ತೆ ಅದೇ ಪ್ರಾರಂಭ ಆಗ್ತಾ ಇದೆ. ಅಲ್ಲಿ ಗೂಂಡಾ ರಾಜಕಾರಣಕ್ಕೆ ಇತಿಶ್ರೀ ಹಾಕಿದ್ದನ್ನ ಮತ್ತೆ ಪುನರ್ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಇವತ್ತು ಕಾಂಗ್ರೆಸ್ ಪಾರ್ಟಿಯು ಪ್ರಯತ್ನ ಪಡ್ತಾ ಇದೆ. ಇನ್ನು ಸ್ವಯಂ ಘೋಷಿತ ಖಲಿಸ್ತಾನ್ ಕಮಾಂಡೋ ರೀತಿಯಲ್ಲಿ ಹಿಂದೂ ನಾಯಕ ಅಂತ ಘೋಷಣೆ ಮಾಡಿದವರು ಕೂಡ ಇದೇ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಇದೇ ವ್ಯವಸ್ಥೆ, ಬೇರೆ ಏನಿಲ್ಲ. ನನ್ನೊಟ್ಟಿಗೆ ಬಂದರೆ ಒಟ್ಟು ಸರಿಯಪ್ಪ, ಇಲ್ಲದ್ರೆ ನೋಡ್ಕೊಳ್ತೇನೆ. ಯಾರಯ್ಯ ನೋಡೋದು? ನಾವೇನು ಶಸ್ತ್ರಾಸ್ತ್ರ ಕೆಳಗಿಡ್ಲಿಲ್ಲ. ಹಾವು ಸ್ವಲ್ಪ ಅದಕ್ಕೆ ಪ್ರಾಯ ಆಗಿರ್ಬೋದು, ವಿಷಕ್ಕೆ ಪ್ರಾಯ ಆಗಲಿಲ್ಲ. ಇದನ್ನ ನಾನು ಕಾಂಗ್ರೆಸ್ನವರಿಗೆ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ನಿಮ್ಮ ರಾಜಕಾರಣದಲ್ಲಿ ಗೂಂಡಾ ರಾಜಕಾರಣವನ್ನು ಮಾಡುವಂತ ಪ್ರಯತ್ನ ಮಾಡಿದ್ರೆ ಅದಕ್ಕೆ ತಕ್ಕ ಬೆಲೆ ನೀವು ಕೊಡಬೇಕಾದಿತ್ತು. ಜನ ಕೂಡ ನಿಮ್ಮನ್ನು ಬಿಡುವುದಿಲ್ಲ ಅಂತ ಹೇಳುವಂತ ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೀನಿ. ನನ್ನಲ್ಲಿ ಟ್ವೀಟ್ಗಳೆಲ್ಲ ಇದ್ದಾವೆ, ನೀವೆಲ್ಲ ನೋಡಿರ್ಬೋದು ಎಲ್ಲ ಟ್ವೀಟ್ಗಳನ್ನು. ವಿಶೇಷವಾಗಿ ಪುತ್ತೂರಿನ ಬಗ್ಗೆ ನನಗೆ ಅವರೇ ಎಲ್ಲ ಟ್ವೀಟ್ಗಳನ್ನು ಕಳಿಸುವಂತ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ನಮ್ಮ ವಿರೋಧ ಪಕ್ಷದವರೇ ಭಾರಿ ಚೆನ್ನಾಗಿ ಮಾಡಿದ್ದಾರೆ. ಸದಾನಂದ ಗೌಡರು ಆಮದು ಅಭ್ಯರ್ಥಿ ಪರವಾಗಿ ಇಲ್ಲಿ ಬರುವರೋ, ಅಥವಾ ಸದಾನಂದ ಗೌಡರು ಅವರ ಪಾಲುದಾರ, ಅವರ ಸ್ನೇಹಿತ, ಅವರಿಗಾಗಿ ಇಲ್ಲಿ ಬರದೇ ಇರುವರೋ. ಆಪ್ತ ಸ್ನೇಹಿತ ಅದು ವಿಷ್ಣುವರ್ಧನ್, ನಾನಲ್ಲ. ನೋಡಿ, ಇದು ನಾನು ಈಗಲೂ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ಬರ್ಕೊಳ್ಳಿದ್ದನ್ನ. ನಾನು ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಾರೆಲ್ಲ ಎಷ್ಟು ದಿನ ಇದ್ದಾರ ಅವರಿಗೆಲ್ಲ ಆಪ್ತ ಮಿತ್ರ. ನಾನು ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಾರೆಲ್ಲ ನನ್ನ ಪಕ್ಷದಲ್ಲಿರ್ತಾರ ಅವರಿಗೆಲ್ಲರಿಗೂ ನಾನು ಪಾಲ್ದಾರ. ಆದರೆ ಪಕ್ಷ ಬಿಟ್ಟು ಹೋದವರಿಗೆ ನಾನು ಆಪ್ತ ಮಿತ್ರನೂ ಅಲ್ಲ, ಪಾಲ್ದಾರನೂ ಅಲ್ಲ. ಮತ್ತು ನನ್ನ ಪಕ್ಷ ನಿಷ್ಠೆಯ ಬಗ್ಗೆ ಯಾರೂ ಪ್ರಶ್ನೆ ಮಾಡುವ ಹಂಗಿಲ್ಲ. ಆ ಮಹಾಲಿಂಗೇಶ್ವರನ ಆಶೀರ್ವಾದ, ಪುತ್ತೂರಿನ ಹಿರಿಯರ ಆಶೀರ್ವಾದದಿಂದ ಎಲ್ಲ ಸ್ಥಾನಗಳನ್ನು ಅಲಂಕರಿಸಿದ್ದೇನೆ. ಅತ್ಯಂತ ಸಂತೃಪ್ತ ರಾಜಕಾರಣಿ ನಾನು, ಅತ್ಯಂತ ಸಂತೃಪ್ತ. ಮೊನ್ನೆ ಕ್ಯಾಬಿನೆಟ್ ರಿಷಫಲ್ ಕೇಂದ್ರದಲ್ಲಿ ಪ್ರಧಾನಮಂತ್ರಿಯವರು ನಮ್ಮನ್ನು ಕರೆಸಿದ್ರು. 14 ಜನರನ್ನು, ಯಾರನ್ನು ಕ್ಯಾಬಿನೆಟ್ ಬಿಟ್ಟರೆ ಅವರನ್ನು ಜಾವಡೇಕರಿಂದ ಹಿಡಿದು, ರವಿಶಂಕರಿಂದ ಹಿಡಿದು, ಹರ್ಷವರ್ಧನ್ ನಮ್ಮನ್ನೆಲ್ಲ ಕರೆದ್ರು. ನೀವು ಪಕ್ಷದ ಕೆಲಸ ಮಾಡಬೇಕು. ಸಂತೋಷದಿಂದ ಒಪ್ಪಿ ಆ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದೇವೆ. 3 ದಿನದಿಂದ ಮೋದಿಯವರ ಜೊತೆ ನಾನಿದ್ದೀನಿ, 2 ದಿನ ಅಮಿತ್ ಶಾರ ಜೊತೆ ನಾನಿದ್ದೆ. ಅವರ ಪೂರ್ತಿ ಉಸ್ತುವಾರಿಗಳನ್ನು ನೋಡಿಕೊಳ್ಳುವಂತ ಇದೊಂದು ಗೌರವ ನನಗೆ. ಪುತ್ತೂರಿನ ಇವರೆಲ್ಲ ಕೊಟ್ಟ ಆಶೀರ್ವಾದ, ಆ ಮಹಾಲಿಂಗೇಶ್ವರನ ಆಶೀರ್ವಾದ ಇದೆಲ್ಲ, ಆ ಶಕ್ತಿ ನಮ್ಮನ್ನು ಬೆಳೆಸಿದೆ. ಇನ್ನು ನಾನೇನು ಪಕ್ಷಕ್ಕೆ ಕೊಡಬೇಕು ಅದು ಮಾತ್ರ ಉಳಿದಿದೆ. ನಾನು ಪಕ್ಷದಿಂದ ಏನನ್ನು ಅಪೇಕ್ಷೆ ಪಡಬಾರ್ದು. ಯಾವುದು ಬಾಕಿ ಆಗಿದೆ ಹೇಳಿ? ಪಾರ್ಟಿ ಅಧ್ಯಕ್ಷ, MLA, MP, ವಿರೋಧ ಪಕ್ಷ ಡೆಪ್ಟಿ ಲೀಡರ್ ಆಫ್ ಅಪೋಸಿಷನ್, ಮುಖ್ಯಮಂತ್ರಿ, ಪಾರ್ಟಿ ಅಧ್ಯಕ್ಷ 4 ವರ್ಷ, ರಾಷ್ಟ್ರೀಯ ಸೆಕ್ರೆಟರಿ, ರಾಷ್ಟ್ರೀಯ ಉಪಾಧ್ಯಕ್ಷ, ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ಜೊತೆ 7 ವರ್ಷಗಳ ಕಾಲ ಕ್ಯಾಬಿನೆಟ್ ಮಂತ್ರಿ. ಈಗಲೂ ನನಗೆ ಸಂತೋಷ ಬಂದಿಲ್ಲ ಅಂತ ಹೇಳಿದ್ರೆ ನಾನು ಮನುಷ್ಯನ ಅಥವಾ ಪ್ರಾಣಿಯ? ಅದ ಕಾರಣ ಈ ರೀತಿಯ ರಾಜನೀತಿ ಇರಬೇಕು. ನಾನು ನಿಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಬಂಧುಗಳೇ. ನಿಮ್ಮ ಪ್ರಶ್ನೆಗಳಿಗೆ ಮತ್ತೆ ಇನ್ನು ಕೆಲವು ವಿಚಾರಕ್ಕೆ ನಾನು ಮತ್ತೆ ಆನ್ಸರ್ ಮಾಡ್ತೀನಿ. ದಕ್ಷಿಣ ಕನ್ನಡ ಜಿಲ್ಲೆ ತಗೊಳ್ಳಿ, ನೀವು ದೂರಕ್ಕೆ ಹೋಗೋದು ಬೇಡ. ಪುತ್ತೂರು ತಗೊಳ್ಳಿ, ಭಾರತೀಯ ಜನತಾ ಪಾರ್ಟಿ ತೀರ್ಮಾನ ಮಾಡಿತು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಹಿಳೆಯರಿಗೆ ಪ್ರಾತಿನಿಧ್ಯ ಕೊಡುವಂತ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಬೇರೆ ಪಾರ್ಟಿಯಲ್ಲೆಲ್ಲ ಮಹಿಳೆಯರಿಗೆ ಪ್ರಾತಿನಿಧ್ಯ ಸೀಟ್ ಕೊಟ್ಟಿದ್ದೇವೆ ಅಂತ ಹೇಳೋದು, ಎಲ್ಲಿ ಸೋಲ್ತದ ಅಲ್ಲೇ ಸೀಟ್ ಕೊಡು. ಭಾರತೀಯ ಜನತಾ ಪಾರ್ಟಿ ಹಾಗೆಲ್ಲ, ಎಲ್ಲಿ ಬಲಿಷ್ಠ ಆಗಿದೆಯೋ ಅಲ್ಲಿ ಮಹಿಳೆಯರಿಗೆ ಸೀಟ್ ಕೊಡಬೇಕು ಅಂತ ನಿಶ್ಚಯ ಮಾಡ್ತಾರೆ. ಸನ್ಮಾನ್ಯ ಮಟ್ಟಂದೂರು ಸಂಜೀವರು ನಮಗೆ ಒಬ್ಬ ಆದರ್ಶ ಮನುಷ್ಯ. ಇವತ್ತು 5 ವರ್ಷಗಳ ಕಾಲ ಸುಮಾರು 1000ಕ್ಕಿಂತಲೂ ಹೆಚ್ಚು ಕೋಟಿ ಅನುದಾನಗಳನ್ನು ತಂದು ಇವತ್ತು ಪಾರ್ಟಿ ಹೇಳ್ತು ನಿಮ್ಮಲ್ಲಿ ಒಂದು ಬದಲಾವಣೆಯನ್ನು ತರಬೇಕು, ನೀವು ಅವಕಾಶ ಮಾಡಿಕೊಡಬೇಕು ಅಂತೇಳಿ.
ಸಂತೋಷದಿಂದ ಒಪ್ಪಿ ಆಶಕ್ಕನನ್ನು ಇವತ್ತು ಅಭ್ಯರ್ಥಿಯನ್ನಾಗಿ ಮಾಡಿ ಅದರ ಇಲೆಕ್ಷನ್ ನೇತೃತ್ವ ವಹಿಸಿದಂಥ ಮತ್ತೊಂದು ಸಂಜೆಯವರಿಗೆ ಸಲಾಮ ಹಾಕಬೇಡ ಬೇಡ ಆಲೋಚನೆ ಮಾಡಿ. ಸುಳ್ಯದಲ್ಲಿ ಮತ್ತೆ ಇಡೀ ಉಡುಪಿ ದಕ್ಷಿಣ ಕನ್ನಡದ 8, 5, 13 ಸ್ಥಾನಗಳಲ್ಲಿ 3 ಕೊಡಬೇಕು ಅಂತ ನಾವು ಆಲೋಚನೆ ಮಾಡಿದ್ದೇವೆ. 2 ಕೊಡಬೇಕು ಅಂತ ನಿಶ್ಚಯ ಮಾಡಿದಾಗ ನಮ್ಮ ಹಿರಿಯರ ಅಪೇಕ್ಷೆ ಇತ್ತು, ಸುಳ್ಯ ಭಾರತೀಯ ಜನತಾ ಪಾರ್ಟಿಯ ಭದ್ರಕೋಟೆ, ಇನ್ನೊಂದು ಮಹಿಳೆ ಕೊಡಿ ಅಂತ ಹೇಳುವಂಥದ್ದು. ಅಂಗರ್ರು ಇವತ್ತು ಕೂಡ ಓಡಾಟ ಮಾಡಿ ಮಂತ್ರಿಯಾಗಿದ್ದವರು ಇವತ್ತು ಓಡಾಟ. ಇದು ಆದರ್ಶ. ಇದಕ್ಕೆ ಆದರ್ಶ ಅಂತ ಹೇಳೋದು. ನನ್ನ ಪಾರ್ಟಿಯಲ್ಲಿ ಸೀಟ್ ಸಿಕ್ಕಿಲ್ಲ ಅಂತ ಹೇಳಿ ನಾನು ಸ್ವಯಂ ಘೋಷಿತ ನಾಯಕ ಅಂತ ಹೇಳಿ ಕಾಂಗ್ರೆಸ್ಸಿಗೆ ಹೋಗೋದು, ನಾನು ಸ್ವಯಂ ಘೋಷಿತ ನಾಯಕ ಅಂತ ಹೇಳಿ ಹಿಂದೂ ನಾಯಕ ಅಂತ ಹೇಳಿ ಇನ್ನೊಂದು ನಮ್ಮ ಪಕ್ಷ ವಿರೋಧಿ ಮಾಡೋದು, ಇದೆಲ್ಲ ರಾಜಕಾರಣ. ಕುಂದಾಪುರದ ಶ್ರೀನಿವಾಸ ಶೆಟ್ಟರು ಹೇಳಿದರು, 6 ತಿಂಗಳ ಹಿಂದೆ ಹೇಳಿದರು, ನಾನು 35 ವರ್ಷ ಸಕ್ರಿಯ ರಾಜಕಾರಣದಲ್ಲಿ ನಾನು ಬೇರೆ ಬೇರೆ ಹಂತಗಳಲ್ಲಿ ನಾನು ಶಾಸಕನಾಗಿ ಕೆಲಸ ಮಾಡಿದೆ. ನನಗೆ 100 ಜನ ಕೆಲಸ ಮಾಡಿದರು. ನಾನೊಬ್ಬ ಕಾರ್ಯಕರ್ತನಿಗೆ ಕೆಲಸ ಮಾಡಬೇಕು. ನನ್ನನ್ನು ಗೆಲ್ಲಿಸಿದ ಕಾರ್ಯಕರ್ತನಿಗೆ ನಾನೊಬ್ಬ ನಾಯಕ, ನಾನು ಕೆಲಸ ಮಾಡಬೇಕು. ಈಗ ನನಗೆ 72 ವರ್ಷ, ಇನ್ನು 5 ವರ್ಷ ಆದರೆ 78 ವರ್ಷ. ಯಾರಿಗೂ ಕೆಲಸ ಮಾಡೋಕ್ಕಾಗಲ್ಲ. ಒಂದು ಸ್ಥಾನ ಬಿಟ್ಟುಕೊಟ್ಟಂಥ ಆದರ್ಶ ಅದು ಭಾರತೀಯ ಜನತಾ ಪಾರ್ಟಿಯಲ್ಲಿದೆ. ರಘುಪತಿ ಭಟ್ರು ಹೇಳಿದರು, ನಾನೇನಾದರೂ ಕೊನೆಗೆ ನನ್ನ ಶವಕ್ಕೆ ಭಾರತೀಯ ಜನತಾ ಪಾರ್ಟಿಯ ಫ್ಲಾಗೇ ಟಚ್ ಆಗಬೇಕು ಹೊರತು ಬೇರೆ ಯಾವುದು ಟಚ್ ಆಗಬಾರ್ದು. ಇದು ಆದರ್ಶ. ನಾವೆಲ್ಲೋ ದೂರಕ್ಕೆ ಹೋಗಿ ನಾವು ಮಾತಾಡುವಂಥದ್ದಲ್ಲ. ಆದರ್ಶ ನನಗೆ ಸೀಟ್ ಸಿಕ್ಕಿಲ್ಲ ಅಂತ ಹೇಳಿ ಇನ್ನೊಂದು ಪಕ್ಷದಲ್ಲಿ ಹೋಗಿ ನಿಂತು ನಾನೇ ಸ್ವಯಂ ಘೋಷಿತ ನಾಯಕ ಅಂತ ಹೇಳಿ ಘೋಷಣೆ ಮಾಡುವಂಥದ್ದು ಇದು ಆದರ್ಶ ಅಲ್ಲ. ಇದು ಆದರ್ಶ ಅಲ್ಲ. ನನಗೆ ಗೊತ್ತಿಲ್ಲ, ಈಗ ನಮ್ಮ ಕಾಂಗ್ರೆಸ್ನ ಇವತ್ತಿನ ಅಭ್ಯರ್ಥಿ ಅವರಿಗೆ ಭಾರತೀಯ ಜನತಾ ಪಾರ್ಟಿ ಅವರನ್ನು ಸೆನೆಟ್ ಮೆಂಬರ್ ಮಾಡಿತ್ತು, ಮಂಗಳೂರು ಸೆನೆಟ್ ಮೆಂಬರ್ ಮಾಡಿತ್ತು. ಅವರನ್ನು ಸುಮ್ಮನೆ ಬಿಡಿಲ್ಲ. ಇಲ್ಲಿ ಕೂತಂತ ವೇದಿಕೆಯಲ್ಲಿ ಕೂತಂತ ಎಷ್ಟು ಜನರಿಗೆ ಅವಕಾಶ ಸಿಕ್ಕಿದೆ ಹೇಳಿ? ಸುಳ್ಯ ಪುತ್ತೂರಿನಲ್ಲಿರುವಂಥ ಸಾವಿರಾರು ಕಾರ್ಯಕರ್ತರಿಗೆ ಎಷ್ಟು ಜನಕ್ಕೆ ಅವಕಾಶ ಸಿಕ್ಕಿದೆ ಹೇಳಿ? ಸಿಕ್ಕಿದರಲ್ಲಿ ಸಂತೃಪ್ತಿ ಪಡೆದವ ಜನರನ್ನು ಸಂತೃಪ್ತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ರಾಜನೀತಿಯಲ್ಲಿ, ರಾಜಕಾರಣದಲ್ಲಿ ಸಿಕ್ಕಿದ ಅವಕಾಶದಲ್ಲಿ ಸಂತೃಪ್ತಿ ಪಟ್ಟುಕೊಳ್ಳುವವನೇ ಸಮಾಜದಲ್ಲಿ ಅದ್ಭುತ ರಾಜಕಾರಣಿ ಆಗಬಲ್ಲ. ನರೇಂದ್ರ ಮೋದಿಯವರೇ ಇದಕ್ಕೆ ಉದಾಹರಣೆ. ಬೇರೆ ಯಾರು ಅಗತ್ಯ ಇಲ್ಲ. ಸರ್, ಸದಾನಂದ ಗೌಡರು ಒಂದು ಟ್ವೀಟಲ್ಲಿ ಇದೆ, ನಾನು ಟ್ವೀಟ್ ಬೇಕಾದ್ರೆ ನಿಮಗೆ ಎಲ್ಲರಿಗೂ ಕಳಿಸ್ಕೊಡ್ತೇನೆ. ಅದನ್ನು 4 ಟ್ವೀಟ್ ನಾನು ಹಿಡ್ಕೊಂಡು ಬಂದಿದ್ದೀನಿ. ಸದಾನಂದ ಗೌಡರು ಡಿ.ಕೆ. ಶಿವಕುಮಾರಪ್ಪ ಪರಮಾಪ್ತರು, ಅವರದೇ ಅಭ್ಯರ್ಥಿ ಆಯ್ಕೆಗೆ ಅದೇ ಒಂದು ಕಾರಣ. ಅವರ ಇನ್ನೊಬ್ಬ ಆಪ್ತ ಮಿತ್ರ, ತಾವು ಹೇಳಿದ ಆಪ್ತ ಮಿತ್ರನಿಗೆ ಸೀಟ್ ಕೊಡಲಿಕ್ಕೆ ಅವರು ಡಿ.ಕೆ. ಶಿವಕುಮಾರರ ಮೇಲೆ ಒತ್ತಡ ಹಾಕಿದ್ರು. ನೋಡಿ ಸರ್, ಸದಾನಂದ ಗೌಡರನ್ನು ನೀವು ಕಳಿಸಿದ್ರಿ, ಎಂಥ ತಾಕತ್ತು! ಕಾಂಗ್ರೆಸ್ನ ಮೇಲೆ ಹತೋಟಿ. ನಾವು ಹೇಳಿದವರು ಕ್ಯಾಂಡಿಡೇಟು. ಬಿಜೆಪಿಯಲ್ಲಿ ಮಟ್ಟದೂರನ್ನು ತೆಗೆದು ಆಮದಿತ ಅಭ್ಯರ್ಥಿಗೆ ಸೀಟ್ ಕೊಡಿಸುವುದು, ಇದೆಲ್ಲ ಸದಾನಂದರ ತಾಕತ್ತಲ್ಲ ಸರ್, ಶಕ್ತಿ. ಈ ಶಕ್ತಿಯನ್ನಾದರೂ ಮಾಧ್ಯಮದವರು ಮೆಚ್ಚಲೇಬೇಕು. ಯಾಕೆಂತ ಹೇಳಿದ್ರೆ ಈ ರೀತಿಯ ಶಕ್ತಿ ಬೇರೆ ಯಾರಿಗೂ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸರ್, ಯಾವ ಅಭ್ಯರ್ಥಿ ಆದರೆ ನಮಗೇನು ಸರ್? ಬಿಜೆಪಿಯನ್ನ ಯಾರಿಗೂ ಏನೂ ಮಾಡಲಿಕ್ಕೆ ಆಗುವುದಿಲ್ಲ. ಹಾಗೆ ಕಾಂಗ್ರೆಸ್ ಹೋದ ಮೇಲೆ ಅವ ಶತ್ರು, ನನ್ನ ಮಿತ್ರ ಅಲ್ಲ. ಯಾವುದೇ ನಿಮ್ಮ ಇಂಟೆಲಿಜೆನ್ಸ್ ವಿಂಗಿಂದ ಮತ್ತೊಂದು ವಿಂಗಿಂದ ನೀವು ಎಲ್ಲವನ್ನ ತಗೊಳ್ಬಹುದು. ಏನಾದರೂ ಅಶೋಕರಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಾನು ಸಹಕಾರ ಮಾಡಿದರೆ, ನೀವು ಅದನ್ನು ಹೇಳಿದರೆ ನಾನು ಖಂಡಿತವಾಗಿಯೂ ನೀವು ಹೇಳಿದನ್ನು ಕೇಳ್ತೇನೆ. ರಾಜಕೀಯ ನಿವೃತ್ತಿ ಅದೆಲ್ಲ ಸಣ್ಣ ಮಾತುಗಳು, ಈಗ ಪ್ರತಿಯೊಬ್ಬ ಕೂಡ ಹೇಳ್ತಾರೆ ಅದು ಇದು ಅಂತ. ಅದು ಭಾರಿ ಸಣ್ಣ ಮಾತು. ಅದನ್ನು ಹೇಳುವಂಥದ್ದು ಅಷ್ಟು ಸೂಕ್ತ ಅಲ್ಲ. ನೀವೇನು ಹೇಳ್ತೀರ ಅದನ್ನು ಮಾಡ್ತೇನೆ. ಈ ಕೆಲವರಿಗೆ ಅವರ ಒಟ್ಟಿಗಿರುವಾಗ ಅವರೆಲ್ಲ ದೇವರು ಅಂತ ಕಾಣ್ತಾರೆ. ಅವರ ಸ್ವಾರ್ಥಕ್ಕೆ ಬೆಂಬಲ ಮಾಡದಿದ್ರೆ ಕೂಡಲೇ ಅವರು ದೆವ್ವ ಆಗಿಬಿಡ್ತಾರೆ. ಕೂಡಲೇ ದೆವ್ವ. ನಮ್ಮ ಒಬ್ಬರು ಇಂಡಿಪೆಂಡೆಂಟ್ ಅಭ್ಯರ್ಥಿ, ಅವರು ಯಾವತ್ತೂ ನಮ್ಮ ಪ್ರಸಾದ್ ಭಂಡಾರಿಯವರ ಆಸ್ಪತ್ರೆಯಲ್ಲಿ ಅವರನ್ನು ನೋಡ್ತಾ ಇದ್ದೆ ಬೆಳಗಿಂದ ಸಾಯಂಕಾಲವರೆಗೆ. ಪ್ರಭಾಕರ ಭಟ್ರು ಅಂತ ಹೇಳಿದ್ರೆ ಅಯ್ಯೋ ಅವರೇ ದೇವರು, ನಮಗೆ ನಡೆದಾಡುವ ದೇವರು ಅಂತ ಹೇಳುವಂಥದ್ದನ್ನು ಹೇಳ್ತಾ ಇದ್ದರು. ಈಗ ಅವರಿಬ್ಬರು ದೆವ್ವ ಆಗಿಬಿಟ್ಟಿದ್ದಾರೆ. ಹೇಗೆ? ಇದು ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ತೋರಿಸುವಂಥ ನಡತೆ. ಇದು ಒಬ್ಬ ವ್ಯಕ್ತಿ ಅವನ ಆಸೆ ಆಕಾಂಕ್ಷೆಗಳಿಗೆ ಪಾರ್ಟಿ, ಪಕ್ಷ, ಸಮಾಜವನ್ನು ಬಲಿ ಕೊಡುವಂಥ ವ್ಯಕ್ತಿಗಳು ತೋರಿಸುವಂಥ ಸಂಗತಿಗಳು. ಇಬ್ಬರಿಗೂ ಬೇರೆ ಬೇರೆ ಹಂತದಲ್ಲಿ ಜವಾಬ್ದಾರಿ ಸ್ಥಾನಗಳು, ಗೌರವವಾದಂಥ ಸ್ಥಾನಗಳು ಸಿಕ್ಕಿತ್ತು. ಕಾಂಗ್ರೆಸ್ನವರು ಇರ್ಬೋದು, ಪಕ್ಷೇತರರಿರ್ಬೋದು, ಅವರಿಗೆ ಸಿಕ್ಕಿತ್ತು.
ಇವತ್ತು ಅವರು ಪಕ್ಷ ಬಿಟ್ಟು ಹೋಗಿ ಅವರೊಟ್ಟಿಗಿದ್ದವರನ್ನು ದೆವ್ವ ಅಂತ ಮಾಡಿದರೆ ನಾವೇನು ಮಾಡೋಕ್ಕಾಗಲ್ಲ. ಜನರಿಗೆ ದೆವ್ವ ಅಂತ ಕಾಣಲಿಕ್ಕಿಲ್ಲ ಅಂತ ಭಾವಿಸ್ತೇನೆ. ಮುಗೇರೆಡ್ಡಿಯವರು ನನ್ನ ದೆವ್ವದಂಗೆ ಕಾಣಿಸ್ತೀನ ಇಲ್ಲಲ್ಲ, ನೀವೇ ಹೇಳಿದ್ರೆ ಆಯ್ತು, ಬೇರೆ ಯಾರು ಹೇಳಬೇಕಾಗಿಲ್ಲ. ಈ ರೀತಿಯ ಒಂದು ವಾತಾವರಣ ಸೃಷ್ಟಿಯಾಗಿದೆ. ತಲೆ ಕೆಡಿಸುವುದರಲ್ಲಿ ನಿಸ್ಸೀಮರವರೆಲ್ಲ. ಹಿಂದೂ ಅಂತ ಹೇಳುವಂಥ ಶಬ್ದಕ್ಕೆ ಇಡೀ ದೇಶದಲ್ಲಿ ರಾಜಕಾರಣದ ಮುಖಾಂತರ ಅರ್ಥ ಕೊಟ್ಟಿದ್ರೆ ಅದು ನರೇಂದ್ರ ಮೋದಿಯವರು ಅಂತೇಳಿ ಜಗತ್ತಿಗೆ ಗೊತ್ತಿದೆ. ಮುಸ್ಲಿಂ ಭಯೋತ್ಪಾದಕರನ್ನ ಅವರ ನೆಲದಲ್ಲಿ ಮೆಟ್ಟಿ ಹಾಕಿದ್ದು. ಕಾಶ್ಮೀರವನ್ನು ಹತೋಟಿಯಲ್ಲಿದ್ದಂತಹ ಮುಸ್ಲಿಂ ಮತಾಂಧರಿಗೆ ಆರ್ಟಿಕಲ್ 370 ರದ್ದುಪಡಿಸಿದ್ದು. ಹಿಂದೂಗಳ ಆರಾಧ್ಯ ಸ್ಥಳಗಳಾದಂಥ ರಾಮ ಮಂದಿರ ಇರ್ಬೋದು, ಕಾಶಿ ಇರ್ಬೋದು, ಇದನ್ನೆಲ್ಲ ಇವತ್ತು ಹಿಂದೂಗಳ ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಒಂದು ತಾಣಗಳನ್ನಾಗಿ ನಿರ್ಮಾಣ ಮಾಡಿದ್ದು. ನಾನು ಇವರಲ್ಲಿ ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ಇವರನ್ನು ಆಮೋದಿತ ಅಭ್ಯರ್ಥಿ ಅಂತ ಹೇಳ್ತಾರಲ್ಲ, ಅವರಿಗೂ ಕೂಡ ನರೇಂದ್ರ ಮೋದಿ ಅವರ ಲೀಡರ್ ಅಂತ ಹೇಳ್ತಾರಲ್ಲ, ಅವರೆಲ್ಲ ಹೇಳ್ತಾರೆ. ನರೇಂದ್ರ ಮೋದಿ ಅವರು ಗುಜರಾತಿಂದ ಉತ್ತರ ಪ್ರದೇಶದಲ್ಲಿ ಹೋಗಿ ಸ್ಪರ್ಧೆ ಮಾಡಿ ಗೆದ್ರಲ್ಲ, ಅವರ ಆಮೋದಿತ ಅಭ್ಯರ್ಥಿಯ? ಅವರ ಆಮೋದಿತ ಅಭ್ಯರ್ಥಿ ಉತ್ತರ ಕೊಡಬೇಕು ಇದಕ್ಕೆ. ಇವರು ಸದಾನಂದ ಗೌಡರ ವಿಚಾರಕ್ಕೆ ನಾನು ಇಷ್ಟೆಲ್ಲ ಹೇಳಿದ್ದೇನೆ, ಅವರು ಏನು ಬೇಕಾದ್ರೂ ನಾಳೆ ಹೇಳ್ಬೋದು, ಉತ್ತರಗಳನ್ನು ಕೊಡಬಹುದು. ಸರ್, ನಾನು ಇವತ್ತು ಭರವಸೆಯಿಂದ ಹೇಳ್ತಾ ಇದ್ದೀನಿ, ಏನು ಮಟ್ಟಂದೂರು ಸಂಜೀವರು ಗೆದ್ರ ಅದಕ್ಕೆ ಸೇರಿಸಿ 5,000, 22,000 ಅಂತರದಲ್ಲಿ ನಾವು ಈ ಕ್ಷೇತ್ರವನ್ನು ಗೆಲ್ತೇವೆ. ನೀವು ಬರೆದಿಟ್ಕೊಳ್ಳಿ, ಇವತ್ತಿಂದ ಬರೆದಿಟ್ಕೊಳ್ಳಿ. ಗೂಂಡಾರ ಸಾಮ್ರಾಜ್ಯ ಸ್ಥಾಪನೆಗೆ ಖಂಡಿತವಾಗಿ ಬಿಡುವುದಿಲ್ಲ ನಾವು. ಬಿಜೆಪಿಯವರು ಬಿಡುವುದಿಲ್ಲ. ಅಗತ್ಯ ಬಿದ್ದರೆ ನಾನು ಮತ್ತೆ ಬರ್ತೀನಿ. ಪ್ರಾಯ ಆಗಿರ್ಬೋದು ಸ್ವಲ್ಪ, ಆದರೆ ಇವರನ್ನೆಲ್ಲ ಎದುರಿಸುವ ತಾಕತ್ತಿದೆ. ಇಂಥ 100 ಜನ ಅಲ್ಲ, 1000 ಜನ ಬಂದರೂ ಕೂಡ ಎದುರಿಸುವಂಥ ತಾಕತ್ತಿದೆ. ಅದನ್ನು ಮಾಡುವಂಥ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತೀವಿ. ಇದರಲ್ಲಿ ಯಾವುದೇ ಎರಡು ಮಾತುಗಳಿಲ್ಲ. ಇನ್ನೊಂದು ಭಾರಿ ದೊಡ್ಡ ಸಂಗತಿ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಕಳೆದ 2-3 ದಿನದಿಂದ 4 ದಿನದಿಂದ ಸಂಜೀವರ ನೇತೃತ್ವದಲ್ಲಿ ನಡೆಯುತ್ತಾ ಇರುವಂಥ ಈ ಒಂದು ನಮ್ಮ ಕಾರ್ಯ ಯೋಜನೆ, ರಾಧಾಕೃಷ್ಣ ಆಳ್ವರ ನೇತೃತ್ವದಲ್ಲಿ ನಡೆಯುವಂಥ ಈ ಒಂದು ಕಾರ್ಯಗಳನ್ನು ನೋಡಿ ಇಬ್ಬರು ಕಂಗಾಲಾಗಿ ಬಿಟ್ಟಿದ್ದಾರೆ. ಕಾಂಗ್ರೆಸ್ಸು ಮತ್ತು ಪಕ್ಷೇತರರು ಇಬ್ಬರು ಕಂಗಾಲಾಗಿದ್ದಾರೆ. JDSನ ಬಗ್ಗೆ ನಾನು ಮಾತಾಡೋದಿಲ್ಲ, ಸುಮ್ಮನೆ ಅನಗತ್ಯ ಮಾತಾಡಿ ಟೈಮ್ ಯಾಕೆ ವೇಸ್ಟ್ ಮಾಡೋದು, ಅದಕ್ಕೆ ಬೇಕಾದ ಅವರ ಬಗ್ಗೆ ಮಾತಾಡುವಂಥ ಅಗತ್ಯ ಇಲ್ಲ. ಪುತ್ತೂರಿನಲ್ಲಿ ಇವರಿಬ್ಬರ ಜೊತೆ ಒಳ ಒಪ್ಪಂದ ಆಗಿದೆ, ನಿನ್ನೆಯಿಂದ ಪ್ರಾರಂಭ ಆಗಿದೆ. ಜಂಟಿ ಸರ್ವೆಗಳನ್ನು ಮಾಡ್ತಾ ಇದ್ದಾರೆ. ಯಾರು ಮುಂಚೂಣಿಯಲ್ಲಿದ್ದಾರೋ ಅವರಿಗೆ ನಾವು ಸಪೋರ್ಟ್ ಮಾಡಬೇಕು ಅಂತ ಹೇಳುವಂಥ ಒಳ ಒಪ್ಪಂದಗಳನ್ನು ಇಲ್ಲಿ 2 ಜನ ಮಾಡಿರುವಂಥದ್ದು. ನಾಳೆ ನಾಳ್ದು ಅದರ ನಾಳ್ದು 5-6ನೇ ತಾರೀಕಿಗೆ ಈ ಹಂತಕ್ಕೆ ಯಾರೊಬ್ಬರು ವಿಡ್ರಾ ಮಾಡಿ ಮತ್ತೊಬ್ಬರಿಗೆ ಸಪೋರ್ಟ್ ಮಾಡಿ ಆ ಮೂಲಕ BJPಯನ್ನು ಸೋಲಿಸಬೇಕು ಅಂತ ಹೇಳುವಂಥ ಹುನ್ನಾರದ ಕಡೆ ಇವರು ಹೋಗ್ತಾ ಇರುವಂಥದ್ದು ನಮಗೆ ಬೇರೆ ಬೇರೆ ಕಡೆಯಿಂದ ವರದಿ ಬರ್ತಾ ಇದೆ. ಸ್ವಲ್ಪ ಮಾನ ಇರಬೇಕು, ಮರ್ಯಾದೆ ಇರಬೇಕು. ಬಾಯಿಗೆ ಬಂದಾಗ ಬೀದಿಯಲ್ಲಿ ಮಾತಾಡೋದಲ್ಲ. ತಮ್ಮ ಸ್ವಾರ್ಥಕ್ಕಾಗಿ ಯಾವ ಪಕ್ಷ ತಮಗೆ ಎಲ್ಲವನ್ನು ಕೊಟ್ಟು ನಾವು ಯಾರು ಅಂತ ತೋರಿಸ್ಕೊಟ್ಟಿದ ಅವರಿಗೆ ಅವಮಾನ ಮಾಡುವಂಥದ್ದು. ಅದಕ್ಕೆ ನಾನೇನು ಹೇಳುವುದಿಲ್ಲ, ಜನ ಉತ್ತರ ಕೊಡ್ತಾರೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಈ ಒಳ ಒಪ್ಪಂದ ಭಾರಿ ಡೇಂಜರಸ್ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ. ಈ ಒಳ ಒಪ್ಪಂದ ಇವರು ಮಾಡಿಕೊಂಡಷ್ಟು ಜನ ಹೇಳ್ತಾರೆ, ಸರ್ ಏನು ಸರ್ ನಿನ್ನವರೆಗೆ ನನಗೆ ಅಂತ ಹೇಳಿದ್ರು, ಇವತ್ತು ಅವರಿಗೆ ಅಂತ ಹೇಳ್ತಾರೆ, ಅವರು ಇವರಿಗೆ ಅಂತ ಹೇಳ್ತಾರೆ, ಆದ ಕಾರಣ ನಾವು ನಿಮಗೆ ಕೊಡ್ತೇವೆ ಅಂತ ಹೇಳುವಂಥ ಒಂದು ವಾತಾವರಣ ಇಲ್ಲೆಲ್ಲ ಸೃಷ್ಟಿ ಆಗುವುದನ್ನು ನಾವು ಕಾಣ್ತಾ ಇದ್ದೇವೆ. ಇದು ಆಗ್ತಾ ಇದೆ ಇಲ್ಲಿ. ಇನ್ನು ಪುತ್ತೂರಿನ ಜನತೆ ತುಂಬ ಪ್ರಜ್ಞಾವಂತರು. ಪುತ್ತೂರಿನ ಜನತೆ ಭಾರಿ ಸುಲಭದಲ್ಲಿ, ಈಗ ಬೇರೆ ಎಲ್ಲ ಕಡೆಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ಸ್ವಲ್ಪ ಬೇರೆ ಬೇರೆ ಆಟಗಳು ಎಲ್ಲ ನಡೆಯುವಂಥದ್ದು. ಕೆಲವರ ತಲೆಯಲ್ಲಿ ಇಲ್ಲಿ ಬಂದವರಲ್ಲಿ ಕೂಡ ಇತ್ತು, ಅಭ್ಯರ್ಥಿ ಆದವರಲ್ಲಿ, ಅದರಲ್ಲಿ ಸ್ವಲ್ಪ ಆಟ ಆಡಿಸ್ಬೋದು. ಸ್ವಾಮಿ, ಆ ಚಿಲ್ಲರೆ ಏನಾದ್ರು ಶಬ್ದ ಮಾಡಿತ್ತು, ಅವರದ್ದು ನೋಟು ಶಬ್ದ ಮಾಡಲ್ಲ. ಇದನ್ನು ಅವರು ತಿಳ್ಕೊಳ್ಬೇಕು. ಆದ ಕಾರಣ ಯಾವುದೇ ಹಣದ ಆಟದಲ್ಲಿ ನಾವು ಎಲ್ಲವನ್ನು ಮಾಡ್ತೇವೆ ಅಂತ ಹೇಳುವಂಥವರು. ಪುತ್ತೂರಿನಂಥ ದಕ್ಷಿಣ ಕನ್ನಡ ಜಿಲ್ಲೆಯಂಥ ಜಾಗದಲ್ಲಿ ಅದರ ಕಾರ್ಯಾಚರಣೆ ನಡೆಯುವುದಿಲ್ಲ ಅಂತ ಗೊತ್ತು. ನಾವೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಜನಾಶೀರ್ವಾದದಿಂದ, ನಿಮಗೆ ಆಶ್ಚರ್ಯ ಆಗ್ಬೋದು ಸರ್, ಇವತ್ತು ಅಷ್ಟಿಷ್ಟು ಖರ್ಚು ಹೇಳ್ತಾರಲ್ಲ, ಮುಗರಡಿಯವರಲ್ಲಿ ಕೇಳಿ. ನಾವು 2 ಲಕ್ಷದಲ್ಲಿ ಚುನಾವಣೆ ಮಾಡಿದ್ದೀವಿ ಪುತ್ತೂರಿನ. 2 ಲಕ್ಷದಲ್ಲಿ ಯಾವ ಗ್ರಾಮಕ್ಕೆ ಹೋದರೂ ಆ ಗ್ರಾಮದ ಅಲ್ಲಿಯ ನಮ್ಮ ನಾಯಕರುಗಳು ಅವರದೇ ಜೀಪು, ಅವರದೇ ಊಟ, ಅವರದೇ ತಿಂಡಿ ಎಲ್ಲ ನಾವು ಸ್ವಲ್ಪ ಪ್ರಿಂಟ್ ಮಾಡಿಕೊಂಡು ಹೋದರೆ ಸಾಕು, ಬಾಕಿದನ್ನೆಲ್ಲ ಅವರು ಕೊಡುವಂಥ ಕೆಲಸ ಮಾಡಿದ್ರು. ಮುಗರಡಿಯವರು ಸುಮಾರು ಅದರಲ್ಲಿ ಸಿಕ್ಕಿದಂಥ ಒಂದು ಸ್ವಲ್ಪ ಹಣವನ್ನು ತಗೊಂಡೋಗಿ ವಿವೇಕಾನಂದ ಕಾಲೇಜಿನಲ್ಲಿ ಅಕೌಂಟಿಗೆ ಹಾಕಿದ್ರು. 2ನೇ ಬಾರಿ ನಾವು ಚುನಾವಣೆಗೆ ಸ್ಪರ್ಧೆ ಮಾಡಿದೆವು. ನಮಗೆ ಸುಮಾರು 15 ಲಕ್ಷ ಕಲೆಕ್ಷನ್ ಆಯಿತು. ನನ್ನಲ್ಲಿ ದುಡ್ಡಿರಲಿಲ್ಲ. ಈಗ ಏನಾದ್ರು ಉಂಟಾ ಅಂತ ನೀವು ಕೇಳಿದರೆ ನೀವು ಚೆಕ್ ಮಾಡ್ಬೋದು, ಏನು ಬೇಕಾದ್ರೆ, ನನಗೇನು ಬೇಜಾರಿರಲಿಲ್ಲ.
ಎರಡನೇ ಸರ್ತಿ 15 ಲಕ್ಷ ಕಲೆಕ್ಷನ್ ಆಯಿತು. 8 ಲಕ್ಷದಲ್ಲಿ ಇಲೆಕ್ಷನ್ ಮಾಡಿಸಿದ್ರು, 7 ಲಕ್ಷ ಉಳೀತು. ಆ 8 ಲಕ್ಷದಲ್ಲಿ GL ಆಚಾರ್ಯರಿಂದ ಇವತ್ತಿನ ಪಕ್ಷದ ಕಚೇರಿಯನ್ನು ನಾವು ಖರೀದಿ ಮಾಡಿದರೆ ಒಂದು 100 ರೂಪಾಯಿಯ ಕೂಪನ್ ಮಾಡಿದೆವು ಕಾರ್ಯಕರ್ತರು. ಯಾರು ಕೂಡ 100ಕ್ಕಿಂತ ಹೆಚ್ಚು ಹಾಕಬಾರ್ದು. ಲಕ್ಷ ಕೊಡುವಂಥದ್ದು ನಮ್ಮ ಪಾರ್ಟಿಯಲ್ಲಿ ಬೇಡ. ಹೇಗೆ ರಾಮ ಮಂದಿರಕ್ಕೆ ಇಟ್ಟಿಗೆ ಕೊಟ್ರ ಹಾಗೆ ಪ್ರತಿಯೊಬ್ಬ ಕಾರ್ಯಕರ್ತಂದು 100 ರೂಪಾಯಿ ಸೇರಬೇಕು ಅಂತ ಹೇಳೋದಕ್ಕೆ 100 ರೂಪಾಯಿ ಟಿಕೆಟ್ ತಗೊಂಡು ಎಲ್ಲ ಕಡೆ ಓಡಾಟ ಮಾಡಿ ಕಲೆಕ್ಷನ್ ಮಾಡಿ ಪಾರ್ಟಿ ಕಟ್ಟಿದೆ. ಈಶ್ವರಮಂಗಲ ಕರ್ನೂರಿನ ಭಾಗದಲ್ಲಿ ನಮ್ಮ ಇವರು ಎಂತ ಹೆಸರನ್ನ ಮರ್ತೇ ಹೋಗ್ತೀನಿ, ರವಿಕಿರಣ್ ರೇ ಇರ್ಬೋದು, ನಮ್ಮ ಸತೀಶಾನಂದರ್ ಇರ್ಬೋದು, ಶ್ರೀಕೃಷ್ಣ ಭಟ್ರು ಇರ್ಬೋದು. ಇವರು ಪಾಕಿಸ್ತಾನದಲ್ಲಿ ಇದ್ದು ಕೆಲಸ ಮಾಡುವ ರೀತಿಯಲ್ಲಿ ಕೆಲಸ ಮಾಡಿದ್ದನ್ನು ಕಂಡಿದ್ದೇವೆ. ಒಂದು ಕಾಲಘಟ್ಟದಲ್ಲಿ ಅಲ್ಲಿ ನಡೆದಂಥ ವಿದ್ಯಮಾನದಲ್ಲಿ ನಮ್ಮ ಕೊಳತಿಗೆ ಇವರು ಅಂತ ಲಕ್ಷ್ಮಣಗೌಡರನ್ನ ಅಲ್ಲಿ ಬಂಧನದಲ್ಲಿಟ್ಟಿದ್ರು. ಸಾಯಂಕಾಲ 5:30 ಗಂಟೆಗೆ ಒಂದು 500 ಜನ ಆಂತರಿಕ ಭಯೋತ್ಪಾದಕರು ಸೇರಿಕೊಂಡು ಮಾಡಿದ್ರು. ನಾವು ಹೋಗಿ ಅವರನ್ನ ಕರ್ಕೊಂಡು ಬರುವಂಥ ಕೆಪಾಸಿಟಿ ನಾವು ಬಿಲ್ಡಪ್ ಮಾಡಿದ್ದೇವೆ ಅವತ್ತಿಂದ. ನಾನು ಯಾಕೆ ಇದನ್ನು ಹೇಳ್ತೇನೆ ಅಂತ ಹೇಳಿದ್ರೆ, ಮೊನ್ನೆಯಿಂದ ನಾನು ನೋಡ್ತಾ ಇದ್ದೇನೆ ಮಾಧ್ಯಮದಲ್ಲಿ ಮತ್ತೊಂದರಲ್ಲಿ ಗೂಂಡಾಗಿರಿಗಳು ಎರಡೂ ತಂಡದಿಂದ ಆಗುವಂಥದ್ದು. ಗೂಂಡಾಗಿರಿಗೆ ಪುತ್ತೂರಿನಲ್ಲಿ ಆಸ್ಪದ ಇಲ್ಲ. ಅಡಿಕೆ ಬೆಳೆಗಾರರು 24 ಗಂಟೆ ರಕ್ತವನ್ನ ಬೆವರನ್ನಾಗಿ ಪರಿವರ್ತನೆ ಮಾಡಿ ನೀವು ಮಾಡುವಂಥವ್ರು. ನೀವು ಕೂಡ ಗೌರವದಿಂದ ಪುತ್ತೂರಿಗೆ ಹೋಗಿ ಬರಲಿಕ್ಕೆ BJPಗೆ ಹಿಂದೆ ಆಶೀರ್ವಾದ ಮಾಡಿದಾಗೆ ಮತ್ತೆ ಆಶೀರ್ವಾದ ಮಾಡಬೇಕಾಗುತ್ತೆ. ಪೇಟೆಗೆ ಕೂಲಿ ಕೆಲಸಕ್ಕೆ ಬಂದು ಹೋಗುವವರು ಗೌರವದಿಂದ ಹೋಗಬೇಕಾದ್ರೆ ಮತ್ತೆ ನೀವು BJPಗೆ ಆಶೀರ್ವಾದ ಮಾಡಬೇಕು. ಆ ಮಹಾಲಿಂಗೇಶ್ವರ BJPಯವ್ರನ್ನ ಯಾವತ್ತೂ ಬಿಟ್ಟು ಹಾಕಲ್ಲ. ನಡವಳಿಕೆ, ಸಚ್ಚಾರಿತ್ರ, ಪ್ರಾಮಾಣಿಕತನ, ಆದರ್ಶ ಅಂತ ಹೇಳುವಂಥ ಶಬ್ದಗಳಿಗೆ ಅದು ಬಾಯಿ ಮಾತಿನ ಶಬ್ದ ಆಗದೆ ಅಕ್ಷರಶಃ ಅನುಷ್ಠಾನ ಮಾಡಿದ್ದು ಭಾರತೀಯ ಜನತಾ ಪಾರ್ಟಿ. ನಿಮ್ಮ ಮೂಲಕ ಇಡೀ ಕ್ಷೇತ್ರದ ಮತದಾರರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ, ಹೇಗೆ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸಿ ಇವತ್ತು ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ, ಕೇಂದ್ರದಲ್ಲಿ ನರೇಂದ್ರ ಮೋದಿಯವರ ಸರ್ಕಾರ, ಡಬಲ್ ಇಂಜಿನ್ ಸರ್ಕಾರ ಇವತ್ತು ಹೇಗೆ ಕೆಲಸ ಮಾಡ್ತದ ಅದನ್ನು ಮತ್ತೆ ಮುಂದುವರಿಸಲಿಕ್ಕೆ ತಾವೆಲ್ಲ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಇಡೀ ನನ್ನ ಕ್ಷೇತ್ರದ ಜನತೆಯ ಪರವಾಗಿ ಮಾಡ್ತೇನೆ. ನಾನು ಒಂದು ಭರವಸೆ ಕೊಡ್ತೇನೆ, ಯಾವತ್ತು ಬೇಕಾದರೂ ಸಂಜೀವಣ್ಣ MLA ಆದ ಮೇಲೆ ಕೂಡ ಅವರು ಬ್ಯಾಂಗ್ಳೂರಿಗೆಲ್ಲ ಬಂದಾಗ ಭೇಟಿ ಮಾಡಿ ಸದಾನಂದ ಗೌಡರು ಏನು ಮಾಡ್ಬೋದು, ಅವರಲ್ಲಿ ಮಾತಾಡಬೇಕು, ಇವರಲ್ಲಿ ಮಾತಾಡಬೇಕು, ಅನುದಾನ ಕೊಡಿಸ್ಬೇಕು ಅಂತ ಹೇಳುವಂಥದ್ದು ನಾನು ಅದನ್ನು ಸಹಕಾರ ಮಾಡಿದ್ದೇನೆ. ಆ ಶಕ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ, ಒಬ್ಬ ಅತ್ಯಂತ ಪ್ರಾಮಾಣಿಕ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗಿ ಕೆಲಸ ಮಾಡಿದ್ದಾರೆ. ಸುಳ್ಯದಲ್ಲಿ ನಗರಸಭೆ ಅಧ್ಯಕ್ಷ ಆಗಿ ಅತ್ಯಂತ ಯಶಸ್ವಿ ಅಧ್ಯಕ್ಷ ಆಗಿ ಕೆಲಸ ಮಾಡಿದ್ದಾರೆ. ಅವರು ಶಾಸಕರಾಗಿ ಕೂಡ ಅಷ್ಟೇ ಯಶಸ್ವಿಯಾದಂಥ ಶಾಸಕರಾಗ್ತಾರೆ ಅಂತ ಹೇಳುವಂಥ ವಿಶ್ವಾಸ ನನಗೆ ಸುಮಾರು 35-40 ವರ್ಷದಿಂದ ಅವರ ಪರಿಚಯ ಇರುವಂಥ ಹಿನ್ನೆಲೆಯಲ್ಲಿ ನಾನು ಹೇಳ್ತಾ ಇದ್ದೇನೆ. ನಾವೆಲ್ಲರೂ ಒಟ್ಟಾಗಿ ಮತ್ತೆ ಪುತ್ತೂರನ್ನ ಇನ್ನೂ ಯಶಸ್ವಿ 5 ವರ್ಷದಲ್ಲಿ ಸಂಜೀವರು ಮಾಡಿದಂಥ ಯಶಸ್ವಿಯನ್ನ ಅದನ್ನು ತುದಿ ಸಾಗಿಸುವಂಥ ಕೆಲಸ ಮಾಡ್ತೇವೆ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಹೇಳಿ ನಾನು ಪುತ್ತೂರಿನ ಜನತೆಯಲ್ಲಿ ಕೇಳ್ತೇನೆ. ಆ ಕ್ಲಿಷ್ಟ ಸಂದರ್ಭದಲ್ಲಿ ನಾನು ಮುಖ್ಯಮಂತ್ರಿ ಆದ ನೀವು ಕಂಡಿದ್ದೀರಿ. ಆ ಕ್ಲಿಷ್ಟ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆದಾಗ ಅವರಿಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ನನಗೆ ಮಾಡಲಿಕ್ಕೆ ಆಗಲಿಲ್ಲ. ನನ್ನಲ್ಲಿ ಕೋಪಗೊಂಡ್ರು. ಪುತ್ತೂರಿನಲ್ಲಿ ಬಂದರು, ಸದಾನಂದ ಗೌಡರು ನಮ್ಮ ಮುಖ್ಯಮಂತ್ರಿಯಾಗಿ ನಮಗೆ ಏನು ಕೊಡಲಿಲ್ಲ ಅಂತ ಹೇಳುವಂಥ ರೀತಿಯಲ್ಲಿ ಒಂದು ವಾತಾವರಣ ನಡೆದಿತ್ತು. ಆದರೆ ನಾನೊಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಇಡೀ ರಾಜ್ಯದ 6 ಕೋಟಿ ಜನರನ್ನು ನೋಡುವಂಥ ಪ್ರಯತ್ನಗಳನ್ನು ಮಾಡಿದ್ದೇನೆ ಹೊರತು ಆಗ ಕೂಡ ಅಪಸ್ವರಗಳಿಗೆ ನಾನು ಬಲಿಯಾಗಿಲ್ಲ. ಇವತ್ತು ಎತ್ತಿನಹೊಳೆ ಹಾಗೆ ಹೀಗೆ ಸದಾನಂದ ಗೌಡರು ಮುಖ್ಯಮಂತ್ರಿ ಆದಾಗ ಪ್ರಾರಂಭ ಮಾಡಿದ್ದು, ಇವತ್ತು ಕ್ರಿಕೆಟ್ ಆಡ್ತಾರೆ ಅಲ್ಲಿ. ನೀವು ಪ್ರಶ್ನೆ ಕೇಳೋದಾರೆ ಮತ್ತೆ ಕೇಳಿ, ನಾನು ಮತ್ತೆ ಉತ್ತರ ಕೊಡ್ತೀನಿ. ಅಲ್ಲ, ಬೇಕಾದ್ರೆ ಮತ್ತೆ ಕೇಳಿ, ಮತ್ತೆ ಉತ್ತರ ಕೊಡ್ತೀನಿ ಅದಕ್ಕೆ ಬೇಕಾದ್ರೆ. ಸರ್, ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ 1300 TMC ನೀರು ಸಮುದ್ರಕ್ಕೆ ಹೋಗುವಂಥ ನೀರಲ್ಲಿ ಒಂದು 23 TMC ಕುಡಿಲಿಕ್ಕೆ ಕೊಡಲಿಕ್ಕೆ ಯೋಗ್ಯತೆ ಇಲ್ಲದವ ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಆ ಸ್ಥಾನದಲ್ಲಿಕ್ಕೆ ನಾಲಾಯಕ್. ಕೇವಲ 100 ದಿನಗಳ ಕಾಲ ಮಳೆಗಾಲದಲ್ಲಿ ಮಾತ್ರ ಆ ನೀರನ್ನು ನಾವು ಮಾಡಿ, ಆ 1300 TMC ನೀರಿನಲ್ಲಿ 23 TMC ಮಾತ್ರ ಕೊಡುವಂಥದ್ದು ಅನ್ಯಾಯ ಅಂತಾದರೆ ಇವತ್ತು ಆಟ ಆಡ್ತಾರೆ. ಎತ್ತಿನೊಳೆ ಇನ್ನೂ ಪ್ರಾರಂಭ ಆಗಿಲ್ಲ. ಸದಾನಂದಗಳ ಕಾರಣ ಅಲ್ಲ ನೇತ್ರಾವತಿ ಬತ್ತಲಿಕ್ಕೆ. ಎತ್ತಿನೊಳೆ ಪ್ರಾರಂಭ ಆಯ್ತಾ? ಎತ್ತಿನೊಳೆ ನೀರು ಲಿಫ್ಟ್ ಆಗ್ತಾ ಇದೆಯಾ? ಕುಮಾರಧಾರೆಗೆ ಎತ್ತಿನೊಳಗೆ ಸಂಬಂಧನೇ ಇಲ್ಲ. ಕುಮಾರಧಾರೆ ಬತ್ತಿದೆ, ಏನ್ ಮಾಡ್ಲಿ? ಪಯಶ್ವನಿ 15 ದಿವಸ ಆಯ್ತು ಬತ್ತಿ ಸರ್. ಆರೋಪಗಳನ್ನ ಮಾಡುವಂಥದ್ದು ಮತ್ತು ಆರೋಪಗಳನ್ನ ಹಿನ್ನೆಲೆಯಂತಿಲ್ಲದೆ ಮಾಡುವಂಥದ್ದು, ಇದು
ನಿಜವಾಗಿ ರಾಜಕಾರಣದಲ್ಲಿ ಒಳ್ಳೆ ರಾಜಕೀಯ ಸೂತ್ರ ಅಲ್ಲ ಅಂತ ನಾನು ತಿಳ್ಕೊಳ್ತೇನೆ. ಒಳ್ಳೆ ರಾಜಕೀಯ ಸೂತ್ರ ಅಲ್ಲ. ನನಗೆ ಗೊತ್ತಿದೆ ಇವತ್ತು ನಿಮ್ಮ ಮಿತ್ರ ಕಾಂಗ್ರೆಸ್ಸಿಗೆ ಹೋದ, ನೀವು ತಡಿಬಹುದಿತ್ತು, ನಿಮ್ಮ ಪಾಲ್ದಾರರಂತೆ, ಅವರ ಬೇನಾಮಿ ಎಲ್ಲ ನಿಮ್ಮದೆಲ್ಲ ಬೇನಾಮಿ ಅವರಲ್ಲಿ ಉಂಟಂತೆ ಅಂತ. ಸ್ವಲ್ಪ ಯಾರಾದರೂ ITಯ EDಯ ಅಲ್ಲಿಗೆ ಹೋದರೆ ಸ್ವಾಗತ ಮಾಡ್ತೀನಿ ನಾನು. ಸದಾನಂದ ಗೌಡ್ರದ್ದು ಏನಾದರೂ ಒಂದು ಸಣ್ಣ ಕಂಪನಿಯಲ್ಲಿ ಪಾಲ್ದಾರ ಇರ್ಬೋದು, ಹೊರತುಪಡಿಸಿದರೆ ಸದಾನಂದ ಗೌಡ್ರ ಯಾವುದೇ ಬೇನಾಮಿ ಸ್ವತ್ತುಗಳು ಅದು ಅಶೋಕ್ರಯಲ್ಲಿದ್ದರೆ ಅದನ್ನು ನಮ್ಮ ರಾಜ್ಯ ಅಥವಾ ರಾಷ್ಟ್ರ ಅದನ್ನು ಮುಟ್ಟುಗೋಲು ಹಾಕಬೇಕು ಅಂತ ಹೇಳುವಂಥದ್ದು ಸಾರ್ವಜನಿಕರನ್ನು ನಾನು ಕೇಳಿಕೊಳ್ಳಿಕ್ಕೆ ಇಷ್ಟ. ಸಾರ್ವಜನಿಕರಲ್ಲಿ ನಮ್ಮವರೇ ತುಂಬ ಜನ ಮಾತಾಡ್ತಾ ಇದ್ದಾರೆ ವಂಚಗೆ ಅವಿಂಚಗೆ ಅಂತೇಳಿ. ನಾನಿಲ್ಲಿದ್ದಾಗ ನನಗೆ ಇಬ್ಬರು ಭಾರಿ ದೋಸ್ತಿಗಳು, ಒಂದು ರಾಜೇಶ್ ಬನ್ನವರು, ಒಂದು ಚಂದ್ರಣ್ಣ. ಇವರಿಬ್ಬರೇ ಸಿಕ್ಕೋದು ನಮಗೆ ಯಾವಾಗಲೂ. ಅಲ್ಲ ರಾಜೇಶ್, ಬೆಳಿಗ್ಗೆ ಸಾಯಂಕಾಲ ಈ ಅಧ್ಯಕ್ಷರು ಬೆಳಿಗ್ಗೆ ಒಂದು 4 ಬೈದು ಸರಿ ಮಾಡಪ್ಪ ಅಂತ ಹೇಳಿ ಹೋಗೋದು. ಮೂಡತ್ತಾಯರು ನಮ್ಮ ಕಾರ್ಯದರ್ಶಿಗಳು ಇನ್ನೊಂದು ಮಾಡೋದು. ತಿಮ್ಮಪ್ಪ ಶೆಟ್ಟರು ಬಂದು ಅಧ್ಯಕ್ಷರಾದ ಮೇಲೆ, ಮಟ್ಟಂದೂರು ಸಂಜೀವರು ಪ್ರಧಾನ ಕಾರ್ಯದರ್ಶಿ ಆದ ಮೇಲೆ ಇವರ ನಿರ್ದೇಶನದ ಪ್ರಕಾರ ನಾವು ಇಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಯಾವತ್ತೂ ಕೂಡ ಪಕ್ಷದ ವಿರೋಧಿಯಾಗಿ ತನ್ನ ಸ್ವಾರ್ಥಕ್ಕಾಗಿ ಒಂದು ನಿಮಿಷ ಒಂದು ನಯಾ ಪೈಸೆ ಯಾವತ್ತೂ ನಾನು ವಿನಿಯೋಗ ಮಾಡಿಲ್ಲ. ಆದ ಕಾರಣ ಅದನ್ನು ನಾನು ಎಲ್ಲೂ ಹೇಳಲಿಕ್ಕೆ ನನಗೆ ಧೈರ್ಯ ಇದೆ ಅಂತ ಹೇಳುವಂಥದ್ದು ನಾನು ಹೇಳ್ತಾ ಇದ್ದೇನೆ. ಹೆಚ್ಚೇನು ಮಾತಾಡಲಿಕ್ಕೆ ಇಷ್ಟಪಡೋದಿಲ್ಲ, ವಾರಿ ಜಾಸ್ತಿ ಆಯ್ತು ನಾನು ಮಾತಾಡಿದ್ದು. ನಾನು ಆ ವಿಡಿಯೋ ನಾನು ನೋಡಿಲ್ಲ. ನೀವು ಕಳಿಸ್ಕೊಡಿ, ನಾನು ನೋಡಿ ಉತ್ತರ ಕೊಡ್ತೀನಿ. ಏನು ವಿಡಿಯೋ ವೈರಲ್ ಆಗಿತ್ತು, ಅದರಲ್ಲಿ ನಡೆದಂತಹ ಘಟನೆ ನಡೆದ ಒಂದು 10 ವರ್ಷಗಳ ಹಿಂದಿನ ಆ ವಿದ್ಯಮಾನ ನಡೆದ ಸಂದರ್ಭದಲ್ಲಿ ಆ ವ್ಯಕ್ತಿ ನಿಮ್ಮ ಆಪ್ತ ಬಳಗದಲ್ಲೇ ಇದ್ದವು ಸರ್. ಆಗ ಯಾವ ಕಾರಣಕ್ಕೂ ನೀವು ಅದನ್ನ ಆಕ್ಷೇಪ ವ್ಯಕ್ತಪಡಿಸಿದಾಗಿ, ನೀವು ನಮ್ಮ ಜೊತೆ ಇರಬಾರ್ದು ಅಂತ ಹೇಳಿದ್ದಾಗಿ, ನಿಮ್ಮ ಪಕ್ಷದಲ್ಲಿ ಇರಬಾರ್ದು ಹೇಳಿದ್ದಾಗಿ ನಾವು ಯಾರು ಕಂಡಿಲ್ಲ ಸರ್. ಈಗ ಆ ವ್ಯಕ್ತಿ ಮತ್ತೊಂದು ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ ನಂತರ ಈ ಶಬ್ದವನ್ನ, ಈ ಗೂಢ ರಾಜಕಾರಣ ಶಬ್ದವನ್ನ ಹೆಚ್ಚಾಗಿ ಸರ್ ಇಡೀ ಪಕ್ಷಕ್ಕೆ ನಾನು ಪ್ರಯೋಗ ಮಾಡಿದೆ. ಇಡೀ ಪಕ್ಷದವರು ನಡ್ಕೊಳ್ಳುವಂಥ ರೀತಿಯನ್ನು ಪ್ರಯೋಗ ಮಾಡಿದೆ. ವ್ಯಕ್ತಿಯ ಚಾರಿತ್ರ್ಯ ಹನನ ಮಾಡೋದು ನನ್ನ ಉದ್ದೇಶ ಇಲ್ಲ. ನಾನು ಯಾವ ವ್ಯಕ್ತಿಯ ಬಗ್ಗೆ ಹೇಳಿದ್ನೆ ಇಷ್ಟಕ್ಕೆ ಹೆಸರು ಹೇಳಿದ್ನೆ ಯಾರ್ದಾರು? ಅಲ್ಲಲ್ಲ, ನಾನು ಅದನ್ನು ನಿಮ್ಮಲ್ಲಿ ಹೇಳೋದು. ನೀವು ಹೇಳದಿರ್ಬೋದು, ಆದ್ರೆ ಬರೀತೀರಿ ಅಷ್ಟೇ. ನೀವು ಹೇಳಲ್ಲ, ಬರೀತೀರಿ ಅಷ್ಟೇ. ನಾನು ಪತ್ರಿಕೆಯಲ್ಲಿ ನಾನು ನೋಡಿಲ್ಲ. ಮುಖ್ಯಮಂತ್ರಿ ಆಗ ನೋಡಿದ್ದೀನಿ, 4 ವರ್ಷ ಅಧ್ಯಕ್ಷ ಆದಾಗ ಇಡೀ ರಾಜ್ಯದ ಪತ್ರಕರ್ತರನ್ನು ನೋಡಿದ್ದೀನಿ. ಕೇಂದ್ರದ 7 ವರ್ಷ ಮಂತ್ರಿ ಆದಾಗ ದೇಶದೆಲ್ಲ ಪತ್ರಕರ್ತರನ್ನ ಕಂಡಿದ್ದೇನೆ. ಅದ ಕಾರಣ ಅದರ ಬಗ್ಗೆ ಚರ್ಚೆ ಬೇಡ. ನಾನು ಹೇಳುವಂಥದ್ದು, ನನಗೆ ಈ ವಿದ್ಯಮಾನ ಗೊತ್ತಿಲ್ಲ, ನಾನು ಆ ವಿಡಿಯೋವನ್ನು ನೋಡಿಲ್ಲ. ಆದ ಕಾರಣ ನಾನು ಕೇಳದಿರುವಂಥ ಸಂಗತಿಯ ಬಗ್ಗೆ ನಾನು ಉಲ್ಲೇಖ ಮಾಡೋದು. ಸರ್, ನಾನು ಪುತ್ತೂರಿಗೆ ಏನು ಕೊಟ್ಟಿದ್ದೇನೆ ಅಂತ ಹೇಳುವಂಥದ್ದನ್ನು ಕಾಂಗ್ರೆಸ್ನ ಗೂಂಡಾಗಿರಿ ನಿಲ್ಲಿಸಿದನ್ನೇ ಅವರು ತಿಳ್ಕೊಂಡ್ರೆ ಸಾಕು. ಅವರ ಸರ್ವನಾಶ ಆಯ್ತಾ ಇಲ್ಲಿ? ಭಾರಿ ಬಲಾಢ್ಯ ನಾಯಕ ಅಂತ ಹೇಳುವಂಥವರು ಅವತ್ತು ಇಲ್ಲಿಂದ ಕಾಲು ಕೀಳುವಂಥ ಸಂಗತಿಗಳಾಯ್ತಾ ಸರ್? ನಾನು ಹೇಳಿದೆ, ನನಗೆ ಸಿಕ್ಕಂಥ ಅವಕಾಶ 11 ತಿಂಗಳು 6 ದಿನ. ರಾಜಕಾರಣದ ವಿದ್ಯಮಾನದಲ್ಲಿ ಜವಾಬ್ದಾರಿ ಇದ್ದಾಗ ನಾವು ಹೇಳಿದ್ದು, ಜವಾಬ್ದಾರಿ ಇದ್ದಾಗ ನಾನೇ ಮಂಡೆಕೋಲಿಗೆ ಇಡೀ ಟೀಮು ಬ್ಯಾಂಗ್ಳೂರಿಂದ ತರಿಸಿ ಮೀಟಿಂಗ್ ಮಾಡಿಸಿ ತೊಡಿಕಾನದಲ್ಲಿ ಜಾಗೆ ನೋಡಿ ಎಲ್ಲವನ್ನು ಮಾಡುವಾಗ ನನ್ನ ಜಾಗೆ ಖಾಲಿ ಆಯಿತು. ಸರ್, ನಾನು ನಿಮಗೆ ನಿಶ್ಚಯವಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ನಾವಿದ್ದಾಗ ಅವ್ರು ನಮ್ಮೊಟ್ಟಿಗೆ ಇದ್ದರು. ನಾನೇ ಉದಾಹರಣೆ, ಅದಕ್ಕೆ ಇನ್ನು ಬೇರೆಯವರು ಯಾಕೆ ಉದಾಹರಣೆ? ನಾನಿದ್ದಾಗ ಅವರು ನನ್ನೊಟ್ಟಿಗೆ ಇದ್ದರು. ಮುಂಡೂರಿನ ಭಾಗದಲ್ಲಿ ಅವರು ಕೆಲಸ ಮಾಡ್ತಾ ಇದ್ರು. ನಮ್ಮ ಪಾರ್ಟಿಗೆ ಭಾಸ್ಕರಾಚಾರ್ಯರು, ಇದೇ ಅರುಣ್ ಕುತ್ತಿಲ್ಲ ಕೆಲಸ ಮಾಡ್ತಾ ಇದ್ರು. ಇದು ನನಗೆ ಗೊತ್ತಿದೆ. ಶನಿ ಪೂಜೆಯಲ್ಲಿ ಅವರ ಶನಿ ಬಿಡಿಸಿದ್ದು ಕೂಡ ನೀವು ನೋಡಿದ್ದೀರಿ ಅಂತ ಕಾಣ್ತದೆ. ಅದೆಲ್ಲ ನೀವು ಬರ್ತಿದ್ದೀರಿ 3 ಸರಿ. ಮತ್ತೆ ನಾನು ಹೇಳುವಂತ ಯಾರನ್ನು ಸರ್, ನಮಗೆ ಎನ್ಕೌಂಟರ್ ಮಾಡಲಿಕ್ಕೆ ಆ ಮುಸ್ಲಿಂ ಭಯೋತ್ಪಾದಕರಿದ್ದಾರಲ್ಲ, ಅವರು ಭಾರಿ ಸಂಖ್ಯೆಯಲ್ಲಿ ಇದ್ದಾರೆ. ಅವರದ್ದೆಲ್ಲ ಆದ ಮೇಲೆ ಮತ್ತೆ ನೋಡ್ತೀವಿ ಅಗತ್ಯ ಬಿದ್ದರೆ. ಅಲ್ಲ, ದೇಶ ವಿರೋಧಿ ಮಾಡಿದ್ರೆ ಅವರು ಕೂಡ ದೇಶ ವಿರೋಧಿ, ನಮ್ಮ ದೇಶ ವಿರೋಧ ಅಂತ ಕೆಲಸ ಮಾಡಿದ್ರೆ ಯಾರಿಗೂ ಕೂಡ ಕಾಂಪ್ರಮೈಸ್ ಇಲ್ಲ ಸರ್. ನಾವು ದೇಶ ಪ್ರಥಮ ಅಂತ ಹೇಳುವಂಥದ್ದು. ಸರ್, ನಾನು ಭಾರಿ ಸ್ಪೆಸಿಫಿಕ್ ಆಗಿ ಶಬ್ದೋಪಯೋಗ. ಈಗ ಇಲ್ಲಿ ನನ್ನ ಪಾರ್ಟಿಯಲ್ಲಿರುವಾಗ ಅವರು ನನ್ನ ರಾಜಕೀಯ ಮಿತ್ರರು, ನನ್ನ ಪಾರ್ಟಿಯಿಂದ ಬಿಟ್ಟು ಬೇರೆ ಪಾರ್ಟಿಗೆ ಹೋದಾಗ ನನ್ನ ರಾಜಕೀಯ ಶತ್ರುಗಳು ಅಂತ ಹೇಳುವಂಥದ್ದು ಮತ್ತೆ ಹೇಳಿ. ನಾನು ಹೇಳಿದಲ್ಲ ಸರ್, ನಾನು ಈಗಾಗಲೇ ಹೇಳಿದೆ, ಒಂದು ಸಣ್ಣ ಕಂಪನಿಯಲ್ಲಿ ನಾನು ಕೂಡ ಅವರ ಜೊತೆ ಪಾಲ್ದಾರ ಅಂತ ಹೇಳುವಂಥದ್ದನ್ನು ಹೇಳಿದೆ. ಅದನ್ನ ಕಡ್ದು ಮುಚ್ಚಿ ಮಾತಾಡುವಂಥದ್ದಿಲ್ಲ. ಯಾಕೆಂತ ಹೇಳಿದ್ರೆ ಕಂಪನೀಸ್ ಆ್ಯಕ್ಟಲ್ಲಿ ಎಲ್ಲವೂ ರಿಜಿಸ್ಟರ್ ಆಗಿರ್ತಾರೆ. ನೀವು ಅದಕ್ಕೆ ಹೋದ್ರೆ ವೆಬ್ಸೈಟ್ಗೆ ಹೋಗ್ಬಿಟ್ರೆ ಬಂದ್ಬಿಡ್ತೇವೆ ಸರ್. ನಾನು ಹೇಳುವಂಥದ್ದು ಇಷ್ಟೇ ಸರ್, ನನ್ನದಲ್ಲ, ಕಂಪನಿ ದುಡ್ಡನ್ನು ನಾನು ಪಡ್ಕೊಳ್ಳಿಕ್ಕಿಲ್ಲ. ಯಾರ್ಯಾರ ಶೇರ್ ಎಷ್ಟೆಷ್ಟಿದ ಅದೆಲ್ಲ ಅವರವರಿಗೆ ಹೋಗ್ತದೆ ಸರ್. ಅಲ್ಲಲ್ಲ, ಅದಕ್ಕೆ ಸರ್
ಇದು ಯಾಕೆ ಅಂತ ಹೇಳಿದರೆ, ಅವ್ರು ಹೇಳಿದ್ರಲ್ಲಿ ಯಾಕೆ ಹೇಳಿದರು ಅಂತ ಹೇಳಿದರೆ, ಅಡಿಕೆ ಬೆಳೆ ಹೇಗೆ ವಿಸ್ತರಣೆ ಆಗ್ತದೆ ಅಂತ ಹೇಳಿದರೆ, ಇವತ್ತು ಕೋವಿಡ್ ಹೇಗೆ ಭಾರಿ ಹೈ ಲೆವೆಲಲ್ಲಿ ಹೋಗ್ತಾ ಇಲ್ಲ, ಅದಕ್ಕಿಂತಲೂ ಜಾಸ್ತಿ ಹೋಗಿದೆ ಈಗ. ಕರ್ನಾಟಕದಲ್ಲಿ 8 ಜಿಲ್ಲೆಗಳಲ್ಲಿ ಅಡಿಕೆ ಇತ್ತು ಹಿಂದೆ. ಎಲ್ಲಿ? ದಾವಣಗೆರೆಯಿಂದ ಈಚೆ, ಚಿತ್ರದುರ್ಗದಿಂದ ಈಚೆ, ಮತ್ತು ಕೋಸ್ಟಲ್ ಬೆಲ್ಟ್, ಚಿಕ್ಕಮಗಳೂರು ಈ ರೀತಿ. ಸರ್, ಈಗ ಮಂಡ್ಯದಲ್ಲಿ ಹೊಡೆದು ಅಡಿಕೆ ಬೆಳೆ ಆಗ್ತದೆ. ನೀವು ತುಮಕೂರು ಎಲ್ಲ ನೋಡಿ, ತುಮಕೂರಲ್ಲಿ ಗದ್ದೆನೇ ಇಲ್ಲ ಸರ್, ಎಲ್ಲಿಯೂ ಇಲ್ಲ. ಎಷ್ಟು ವಿಸ್ತಾರ ಆಗ್ತಾ ಇದೆ ಅಂತ ಹೇಳಿದರೆ, ಪ್ರಾಯಶಃ ಅದಕ್ಕೆ ಮಾರ್ಕೆಟಿಂಗ್ ಮಾಡಲಿಕ್ಕೆ ನಮಗೆ ಕಷ್ಟ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು ಇವತ್ತು. ಒಂದು ಕಡೆಯಿಂದ ನಾನು ಅಡಿಕೆಯ ಬಗ್ಗೆ ನೀವು ಹೇಳಿದರೆ ನಾನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ ಸರ್. ಇವತ್ತು ಕೂಡ ಅಡಿಕೆ ಬೆಳೆಗಾರರ ಸಮಸ್ಯೆಯ ಬಗ್ಗೆ ಅದರ ಸಣ್ಣದಿಂದ ಹಿಡಿದು ಇವತ್ತಿನವರೆಗೆ ನಾನು ಹೋರಾಟ ಮಾಡಿದ್ದೀನಿ. ನನಗೆ ಸರಿ ಇಲ್ಲ, ಆಗಿಲ್ಲ. ನೀವು ಹೇಳಿದ್ದು 100ಕ್ಕೆ 100 ಸತ್ಯ. ನಾವು ಇದಕ್ಕೆ ರಿಸರ್ಚ್ಗೆ ಬೇಕಾದಂಥ ಎಲ್ಲ ಅನುದಾನಗಳನ್ನು ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದ ಮೇಲೆ 25 ಕೋಟಿ ನಾವು ಇದಕ್ಕೆ ಶೃಂಗೇರಿಯಲ್ಲಿ ಇದರ ರಿಸರ್ಚ್ ಸೆಂಟರ್ನ ಮಾಡುವಂಥ ಎಲ್ಲ ವಿಚಾರಗಳನ್ನು ಮಾಡಿದ್ದೆವು. ಅದರ ಜೊತೆಯಲ್ಲಿ ಕೇಂದ್ರ ಸರ್ಕಾರದ ಅನುದಾನಕ್ಕೆ ಕೇಳಿದೆವು. ಮೀನ್ ವೈಲ್ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಕೇಸ್ ಇದ್ದ ಕಾರಣ, ಎರೆಕ್ಟ್ನೆಸ್ ಇಂಜೂರಿಯಸ್ಟು ಅಂತ ಹೆಲ್ತ್ ಅಂತ ಹೇಳಿದ ಅದೊಂದು ಬಂದ ಕಾರಣ ಅದು ಸ್ವಲ್ಪ ಮಟ್ಟಿನ ಇದಾಗಿತ್ತು. ಈ ಬಾರಿ ಕೂಡ ನಾವು ಅಡಿಕೆ ಬೆಳೆಗಾರರಿಗೆ ವಿಶೇಷವಾದಂಥ ಆದ್ಯತೆ ಕೊಡೋದು. ನೀವು ನೋಡಿರ್ಬೋದು, 30 ರೂಪಾಯಿಗೆ ಬಿದ್ದಿತ್ತು, 30 ರೂಪಾಯಿಗೆ ಬಿದ್ದದ್ದು. ಇದನ್ನೆಲ್ಲವನ್ನು ಆ ಇಂಪೋರ್ಟನ್ನು ನಿಲ್ಲಿಸೋದಾಗ್ಲಿ, ರೇಟ್ ಧಾರಣೆ ಹೆಚ್ಚಿಸೋದಾಗ್ಲಿ, ಇದೆಲ್ಲ ಮಾಡಿರೋದು ಭಾರತೀಯ ಜನತಾ. ಧನ್ಯವಾದಗಳು. ಬಂಟ್ವಾಳ ತಾಲೂಕಿನ ಮಾಣಿಯ ಬಾಲ ವಿಕಾಸ ಆಂಗ್ಲ ಮಾಧ್ಯಮ ಶಾಲೆ ನೂತನವಾಗಿ ಸ್ಥಳಾಂತರಗೊಂಡ ಸುಸಜ್ಜಿತ ಅಂತಾರಾಷ್ಟ್ರೀಯ ಗುಣಮಟ್ಟದ ಡಿಜಿಟಲ್ ಕ್ಯಾಂಪಸ್. ಸತತ 34 ವರ್ಷಗಳ ಸುಭದ್ರ ಸೇವೆಯೊಂದಿಗೆ ಇದೀಗ ವಿದ್ಯಾರ್ಥಿ ಸ್ನೇಹಿ ಶೈಕ್ಷಣಿಕ ಶುಲ್ಕಗಳು, ವಿಶೇಷ ಆರಂಭಿಕ ಕೊಡುಗೆ, ಡೊನೇಷನ್ ಮುಕ್ತ ದಾಖಲಾತಿ ಹಾಗೂ ಇನ್ನೂ ಹಲವಾರು ಆಫರ್ಗಳು. ಬನ್ನಿ, ನಿಮ್ಮ ಮಗುವಿನ ಭವಿಷ್ಯ ವಿಕಾಸಗೊಳ್ಳಲು ಬಾಲ ವಿಕಾಸದಲ್ಲಿ ದಾಖಲಾತಿ ಮಾಡಿಸಿ. ಕರೆ ಮಾಡಿ 990222 26466. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.